ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಏನು ಯಾರು ಬರ್ತಾ ಇಲ್ಲ ಅನ್ಸುತ್ತಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸೊ ಕಡಿಮೆ ಜನ ಬಂದಿದ್ದಾರೆ, ಇವತ್ತು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಎಲ್ಲರೂ ಹರೇ ಕೃಷ್ಣ. ಮಾತಾಜಿ, ಯಾವ ಶ್ಲೋಕವಾಗಿ ಮಾಡಿದ್ವಿ ಲಾಸ್ಟ್ ಟೈಮು? 29. 29 ಆಗಿತ್ತಾ? ಹೌದು. ಸೊ 29ರ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ. ನೆನಪಿದೆಯಾ 29ರಲ್ಲಿ? ಗಜೇಂದ್ರಗೆ ತಾನು ಆನೆ ಅಂತ ತುಂಬಾ ಇದಾಗ್ತದೆ. ಅಜ್ಞಾನ, ಯಾಕಂದ್ರೆ ಅದು ಆನೆ ಇದ್ರಲ್ಲಿದೆ, ಅಂದ್ರೆ ಅಜ್ಞಾನದಲ್ಲಿದೆ ಅಂತ. ಹಾಗಾಗಿ ಅದಕ್ಕೆ ಜೀವಿಸಲಿಕ್ಕೆ ಅದು ಬೇಡ ಅಂತ, ಸಾಯುವುದೇ ಬೆಟರ್ ಅಂತ ಎನ್ಸ್ತದೆ ಅದಕ್ಕೆ. ಸೊ ಅಲ್ಟಿಮೇಟ್ಲಿ ಅದಕ್ಕೆ ಶಾಶ್ವತವಾದ ಇದು ಮೋಕ್ಷ ಬೇಕು. ಹಾಗಾಗಿ ಸಾಯುವುದೇ ಬೆಟರ್ ಅಂತ ಎನ್ಸ್ತದೆ ಅದಕ್ಕೆ, ಆನೆಗೆ. ಅಲ್ಟಿಮೇಟ್ ನಾವು ಒಡೆ ಅಂತ ನಾವು ನಮ್ಮ ದೇಹದಿಂದ ಹೊರಗೆ ಬಂದು ಭಗವಂತನಿಗೆ ಶರಣಾಗ್ಬೇಕು ನಾವು. ಓಕೆ, ಮತ್ತಿನ್ನ ಯಾರಾದ್ರೂ ಏನಾದ್ರು ಆಡ್ ಮಾಡ್ತೀರಾ? ಮಾತಾಜಿ ಹೇಳಿದ್ದು ಬಿಟ್ಟು ಬೇರೆ ನಾನು ಇನ್ನೇನಾದ್ರು ಹೇಳ್ತೀರಾ ಯಾರಾದ್ರು? ಸೊ ಕೊನೆಗೆ ಯಾರಿಗೂ ನೆನಪಿಲ್ಲ ಅಂದ್ರೆ, ಇದು ಅವನ ಗಜೇಂದ್ರನ ಅಕ್ಷರಶಃ ಕೊನೆಯ ಪ್ರಾರ್ಥನೆ, ಕೊನೆಯ ಶ್ಲೋಕ. ಸೊ ಭಗವಂತನ ವಿಭಿನ್ನಾಂಶವಾದ ಜೀವಿಯು ಅವನ ಮಾಯಾಶಕ್ತಿಯಿಂದ ಜೀವನದ ದೈಹಿಕ ಕಲ್ಪನೆಯ ಕಾರಣದಿಂದ ತನ್ನ ನಿಜವಾದ ವ್ಯಕ್ತಿತ್ವವನ್ನು ಮರೀತಾನೆ. ಇದೆಲ್ಲ ನಮ್ಮೆಲ್ಲರಿಗೂ ಅಪ್ಲಿಕಬಲ್ ಇದೆ. ಅಂತಹ ದೇವೋತ್ತಮ ಪರಮಪುರುಷನಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮತ್ತು ದೇವೋತ್ತಮ ಪರಮಪುರುಷ, ನಿನ್ನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಕಠಿಣ. ಸೊ ಅಂತಹ ದೇವೋತ್ತಮ ಪರಮಪುರುಷನಾದ ನಿನ್ನನ್ನು ನಾನು ಆಶ್ರಯಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸೊ ಭಗವದ್ಗೀತೆಯಲ್ಲಿ ಹೇಳಿದಂಗೆ ಎಲ್ಲವೂ ಕೂಡ ಭಗವಂತನ ವಿಭಿನ್ನಾಂಶ. ಯಾರೇ ಆಗಿರ್ಲಿ, ಬ್ರಹ್ಮನಿಂದ ಹಿಡಿದು ಯಾವುದೇ ಒಂದು ಸಣ್ಣ ಪಕ್ಷಿ, ಕ್ರಿಮಿಕೀಟ ಏನೇ ಆಗಿರ್ಲು, ಎಲ್ಲವೂ ಕೂಡ ಪರಮ ಪುರುಷನ ವಿಭಿನ್ನಾಂಶ. ಸೊ ನಾವು ಈ ಲೌಕಿಕ ಪ್ರಪಂಚದಲ್ಲಿ ಮುಳುಗಿ ಈ ತ್ರಿಗುಣಗಳ ಸಂಪರ್ಕದಲ್ಲಿ ಬಂದು ನಾವು ದೇವೋತ್ತಮ ಪರಮ ಪುರುಷನ ಭಗವಂತನನ್ನು ಮರೆತಿದ್ದೇವೆ. ಮತ್ತು ಆ ಮಾಯೆ ನಮ್ಮನ್ನು ಇನ್ನಷ್ಟು ಜೋರಾಗಿ ಆಕ್ರಮಿಸುತ್ತೆ. ಮತ್ತು ಈ ಪ್ರಪಂಚವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅನ್ಕೋತೀವಿ, ಆದ್ರೆ ನಾವು ಮಾಯೆ ಸೇವೆ ಮಾಡ್ತಾ ಇದ್ದೀವಿ. ಮಾಯೆ ಯಾವ ತರ ನಮ್ಗೆ ಒಂದು ಮಾನಸಿಕ ಒಂದು ಸ್ಥಿತಿಯನ್ನು ಇದು ಮಾಡುತ್ತೆ ಅಂದ್ರೆ, ನಾವು ಅನ್ಕೋತೀವಿ ನಾವು ನಮ್ಮ ಸೇವೆ ಮಾಡ್ತಾ ಇದ್ದೀವಿ, ನಮ್ಮ
ಅವು ಮಕ್ಕಳ ಸೇವೆ, ಹೆಂಡತಿ ಮಕ್ಕಳ ಸೇವೆ ಮಾಡ್ತಾ ಇದ್ದೀವಿ ಅಂದ್ಕೋತಾ ಇದ್ದೀವಿ. ಆದ್ರೆ ನಾವು ಮಾಡ್ತಾ ಇರೋದೇನೋ ಮಾಯೆಯ ಸೇವೆ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಮಾಯೆ ಸೇವೆ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಸೊ ಅಷ್ಟು ರೀತಿಯಾಗಿ ನಾವು ಹೆಂಡತಿ, ಮಕ್ಕಳು, ಸಮಾಜ, ಭೂಮಿ, ಬ್ಯಾಂಕ್ ಬ್ಯಾಲೆನ್ಸು, ಈ ಎಲ್ಲ ಲೌಕಿಕ ಜೀವನದ ವಸ್ತುಗಳ ಕಡೆಗೆ ಆಕರ್ಷಿತವಾಗಿ ನಾವು ಈ ದೇಹಕ್ಕೆ ಸಂಬಂಧಿಸಿದ ಎಲ್ಲವೂ ಕೂಡ ನನ್ನದು ಅಂತ ಭಾವಿಸ್ಕೊಂಡು ಹೋಗ್ತೇವೆ. ಆದ್ರೆ ಯಾವಾಗ ನಾವು ಗಜೇಂದ್ರನ ರೀತಿಯಲ್ಲಿ ಶರಣಾಗ್ತೇವೆ, ಆಗ ನಾವು ಜ್ಞಾನೋದಯಕ್ಕೆ ಏರ್ತೀವಿ. ಆಗ ನಮಗೆ ಅರ್ಥ ಆಗುತ್ತೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಸೊ ಅದರಿಂದ ಗೀತೆಯಲ್ಲಿ ಹೇಳ್ದಂಗೆ ಭಕ್ತನು ಸಂಪೂರ್ಣ ಬ್ರಹ್ಮ ವೇದಿಕೆ ಮೇಲಿರೋದ್ರಿಂದ ಬೇರೆ ಯಾವ ಜೀವಿಯ ಬಗ್ಗೆಯೂ ಕೂಡ ಅವನು ಮಾತ್ಸರ್ಯವನ್ನು ಹೊಂದಿರುವುದಿಲ್ಲ ಮತ್ತು ಸಮಚಿತ್ತನಾಗಿರ್ತಾನೆ. ಸೊ ಈ ವಿಷಯವನ್ನು ಗಜೇಂದ್ರರು ಹೇಳ್ತಾರೆ. ಸೊ ಈಗ 30ನೇ ಶ್ಲೋಕಕ್ಕೆ ಹೋಗೋಣ. ಶ್ರೀ ಶುಕ ಉವಾಚ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗ ಬಿದಾಭಿಮಾನಃ ನೈತೆ ಯದೋಪಪಸ್ಯ ಪುನಿರ್ನಿಖಿಲಾತ್ಮಕತ್ವಾತ್ ತತ್ರಾಖಿಲ ಅಮರಮಯೋ ಹರಿರಾವಿರಾಸೀತ್. ಈಗ ರಿಪೀಟ್ ಮಾಡೋಣ. ಶ್ರೀ ಶುಕ ಉವಾಚ ಶ್ರೀ ಶುಕ ಉವಾಚ ಏವಂ ಗಜೇಂದ್ರ ಮುಪವರ್ಣಿತ ನಿರ್ವಿಶೇಷಂ ಏವಂ ಗಜೇಂದ್ರಮುಪವರ್ಣಿ ನಿರ್ವಿಶೇಷಂ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯಃ ವಿವಿಧ ಲಿಂಗ ಅಭಿಮಾನಾಃ ಬ್ರಹ್ಮಾದಯ ವಿವಿಧ ಅಭಿಮಾನಃ. ಒಂದು ನಿಮಿಷ, ಸ್ವಲ್ಪ ಹೆಡ್ಸೆಟ್ ಪ್ರಾಬ್ಲಮ್ ಆಗ್ತಾ ಇದೆ. ಕೇಳಿಸ್ತಾ ಇದೆಯಲ್ಲ ಸರಿಯಾಗಿ? ಕೇಳಿಸ್ತಿದೆ ಗುರುಜಿ. ನನಗೆ ಸ್ವಲ್ಪ ಹೆಡ್ಸೆಟ್ ಪ್ರಾಬ್ಲಮ್ ಆಗಿತ್ತು. ಬ್ರಹ್ಮಾದಯಃ ವಿವಿಧ ಲಿಂಗ ಅಭಿಮಾನಾಃ ಬ್ರಹ್ಮಾದಯ ವಿವಿಧ ಲಿಂಗ ಅಭಿಮಾನಃ ನೈತೆ ಯದಾ ಉಪಸಸೃಪದಿಖಿಲ ಆತ್ಮಕಥಾತ್ವತಾತ್ ನ ಏತೆ ಯದಾ ಉಪಸಸ್ರಪುನಿಖಿಲ ಆತ್ಮಕಥಾತ್ವಾತ್ ನೈತೆ ಯದಾ ಉಪಸಸೃಪುಃ ನಿಖಿಲ ಆತ್ಮಕಥಾತ್ವಾತ್ ನ ಏತೆ ಯದಾ ಉಪಸಸ್ರಪುನಿಖಿಲ ಆತ್ಮಕಥಾತ್ವಾತ್ ತತ್ರ ಅಖಿಲ ಅಮರಮಯ ಅವಿರಾಸಿ ಹರಿವರಾಸೀತ್. ತತ್ರ ಅಖಿಲ ಅಮರಮಯ ಅವಿರಾಸೀತ್. ತತ್ರ ಅಖಿಲ ಅಮರಮಯ ಹರಿ ಆವಿರಾಸೀತ್. ತತ್ರ ಅಖಿಲ ಅಮರಮಯ ಹರಿ ಅವಿರಾಸೀತ್. ಯಾರಾದ್ರೂ ಶ್ಲೋಕ ಓದ್ತೀರಾ? ಓದ್ಲಾ ಪ್ರಭುಜಿ? ಓದಿ ಮಾತಾಡಿ. ಶ್ರೀ ಶುಕ ಉವಾಚ ಏವಂ ಗಜೇಂದ್ರ ಉಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗ ಬಿದಾಭಿಮಾನಾಃ ನೈತೆ ಪೂರ್ಣಿಖಿಲಾತ್ಮಕತ್ವಾತ್ ಉರ್ನಿಖಿಲಾತ್ಮಕತ್ವಾತ್ ನೈತೆ ಯದೋಪಸಶ್ರುಪೂರ್ಣಿಖಿಲಾತ್ಮಕತ್ವಾತ್ ತತ್ರಾಖಿಲಾಮರಮಯೋ ಹರಿರಾವಿರಾಸೀತ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ. ಮತ್ತೆ ಯಾರಾದ್ರೂ ಓದ್ತೀರಾ? ಓದ್ಲಾ ಪ್ರಭುಜಿ? ಓದಿ ಮತ್ತೆ. ಉವಾಚ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯ ವಿವಿಧ ಲಿಂಗ ಬಿದಾಭಿಮಾನಃ
ನಯೇತೆ ಯದಾ ಉಪಸಸ್ರುಪುನಿಖಿಲ ಆತ್ಮಕತ್ವಾತ್ ತತ್ರಾಖಿಲ ಅಮರಮಯ ಹರಿಃ ಅವಿರಾಸೀತ್. ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದರೂ ಓದ್ತೀರಾ? ಓದ್ತೀನಿ ಪ್ರಭುಜಿ. ಹರೇ ಓದಿ ಕೃಷ್ಣ. ಮಾತಾಜಿ. ಶ್ರೀ ಶುಕ ಉವಾಚ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧಲಿಂಗ ಅಭಿಧಾಭಿಮಾನಃ ನೈತೆ ಯಥೋಪಸಸೃ ಅಖಿಲಾತ್ಮಕತ್ವಾತ್ ತತ್ರಾಖಿಲಾಮರಮಯೋ ಹರಿರಾವಿರಾಸೀತ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರು? ಹರೇ ಕೃಷ್ಣ ಪ್ರಭುಜಿ. ಓದಿ ಶ್ರೀ ಓದಿ. ಶುಕ ಉವಾಚ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧಲಿಂಗಭಿಧಾಭಿಮಾನಃ ನೈತೆ ಯದೋಪಸಸ್ರಪೂರ್ನಿಖಿಲಾತ್ಮಕತ್ವಾತ್ ತತ್ರಾಖಿಲಾಮರಮಯೋ ಹರಿರಾವಿರಾಸೀತ್. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಓದ್ಲಾ? ಓದಿ ಮಾತಾಜಿ. ಶ್ರೀ ಶುಕ ಉವಾಚ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧಲಿಂಗ ಬಿಧಾಭಿಮಾನ ನೇತೆ ಯದೋಪಸಸ್ರುಪುರ್ನಿ ನಿಖಿಲಾತ್ಮಕತ್ವಾತ್ ತತ್ರಾಖಿಲ ಮರಮಯೋ ಹರಿರಾ ವಿರಾಸೀತ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಓದಿ ಶ್ಲೋಕ ಮಾತಾಜಿ. 30. ಶ್ರೀ ಶುಕ ಉವಾಚ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧಲಿಂಗಭಿಧಾಭಿಮಾನಃ ನೈತೆ ಯದೋಪಸಸ್ರುಪುರ್ನಿಖಿಲಾತ್ಮಕತ್ವಾತ್ ತತ್ರಾಖಿಲಾಮರಮಯೋ ಹರಿರಾವಿರಾಸೀತ್. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈಗ ವರ್ಡ್ ಟು ವರ್ಡ್ ಮೀನಿಂಗ್ ನೋಡೋಣ. ಶ್ರೀ ಶುಕ ಉವಾಚ. ಶುಕ ಮುನಿಗಳು ಹೇಳಿದರು. ಶ್ರೀ ಶುಕ ಉವಾಚ. ಶುಕ ಮುನಿಗಳು ಹೇಳಿದರು. ಏವಂ ಈ ರೀತಿಯಲ್ಲಿ ಏವಂ ಈ ರೀತಿಯಲ್ಲಿ ಗಜೇಂದ್ರಂ ಗಜಗಳ ದೊರೆ ಗಜೇಂದ್ರನನ್ನು ಗಜೇಂದ್ರನನ್ನು ಉಪವರ್ಣಿತ ವರ್ಣಿತನಾದ ನಿರ್ವಿಶೇಷಂ ಯಾವುದೇ ನಿರ್ದಿಷ್ಟ ವ್ಯಕ್ತಿಯನ್ನು ನಿರ್ದೇಶಿಸದ ಪರಾತ್ಪರನು ಯಾರೆಂದು ಅವನು ತಿಳಿಯದಿದ್ದರೂ ಪರಮೋನ್ನತನನ್ನೇ ನಿರ್ದೇಶಿಸಿದ. ನಿರ್ವಿಶೇಷಂ ಯಾವುದೇ ನಿರ್ದಿಷ್ಟ ವ್ಯಕ್ತಿಯನ್ನು ನಿರ್ದೇಶಿಸಿದ ಪರಾತ್ಪರನು ಯಾರೆಂದು ಅವನು ತಿಳಿಯದಿದ್ದರೂ ಪರಮೋನ್ನತನನ್ನೇ ನಿರ್ದೇಶಿಸಿದ. ಬ್ರಹ್ಮಾದಯ ಬ್ರಹ್ಮ, ಶಿವ, ಇಂದ್ರ ಮತ್ತು ಚಂದ್ರ ಮೊದಲಾದ ದೇವತೆಗಳು. ಬ್ರಹ್ಮಾದಯ ಬ್ರಹ್ಮ, ಶಿವ, ಇಂದ್ರ ಮತ್ತು ಚಂದ್ರ ಮೊದಲಾದ ದೇವತೆಗಳು. ವಿವಿಧ ಬಗೆ ಬಗೆಯ ಲಿಂಗಭಿದ ಪ್ರತ್ಯೇಕ ರೂಪಗಳಿಂದ ಅಭಿಮಾನಾಹ ತಮ್ಮನ್ನು ಪ್ರತ್ಯೇಕ ಅಧಿಕಾರಯುತರೆಂದು ಪರಿಗಣಿಸಿದವರು. ನ ಅಲ್ಲ ಏತೆ ಅವರೆಲ್ಲರೂ ಯದಾ ಯಾವಾಗ ಉಪಸಸ್ರುಪುಹು ಸಮೀಪಿಸಿದರು ನಿಖಿಲ ಆತ್ಮಕತ್ವಾತ್ ದೇವೋತ್ತಮ ಪರಮ ಪುರುಷನು ಪ್ರತಿಯೊಬ್ಬರ ಪರಮಾತ್ಮನಾದುದರಿಂದ. ತತ್ರ ಅಲ್ಲಿ ಅಖಿಲ ವಿಶ್ವದ ಅಮರಮಯ ದೇವತೆಗಳನ್ನು ಒಳಗೊಂಡಿರುವ ಯಾರು ದೇಹದ ಹೊರಭಾಗಗಳು ಮಾತ್ರ ಆಗಿರುವವರು. ಅಮರಮಯ ದೇವತೆಗಳನ್ನು ಒಳಗೊಂಡಿರುವ ದೇಹದ ಹೊರಭಾಗಗಳು ಮಾತ್ರ ಆಗಿರುವವರು.
ಹರಿಹಿ ಪ್ರತಿಯೊಂದನ್ನು ಅಪಹರಿಸುವವನಾದ ದೇವೋತ್ತಮ ಪರಮಪುರುಷನು. ಹರಿಹಿ ಪ್ರತಿಯೊಂದನ್ನು ಅಪಹರಿಸುವವನಾದ ದೇವೋತ್ತಮ ಪರಮಪುರುಷನು. ಆವಿರಾಸೀತ್ ಆನೆಯ ಮುಂದೆ ಪ್ರಕಟವಾದನು. ಆನೆ ಮುಂದೆ ಪ್ರಕಟವಾದನು. ಹರೇ ಕೃಷ್ಣ. ಈಗ ಅನುವಾದವನ್ನು ಓದೋಣ. ಶುಕಮುನಿಗಳು ಮುಂದುವರಿಸಿದರು. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶುಕಮುನಿಗಳು ಮುಂದುವರಿಸಿದರು. ಆನೆಗಳ ರಾಜನು ಬೇರೆ ಯಾವ ನಿರ್ದಿಷ್ಟ ವ್ಯಕ್ತಿಯನ್ನು ಪ್ರಸ್ತಾವಿಸದೆ ಪರಮ ಅಧಿಕಾರಿಯನ್ನು ವರ್ಣಿಸುತ್ತಿರುವಾಗ ಬ್ರಹ್ಮ, ಶಿವ, ಇಂದ್ರ, ಚಂದ್ರರೇ ಮೊದಲಾದ ದೇವತೆಗಳಲ್ಲಿ ಯಾರನ್ನೂ ಪ್ರಾರ್ಥಿಸಲಿಲ್ಲ. ಆದುದರಿಂದ ಅವರು ಯಾರೂ ಅವನ ಬಳಿ ಸಾರಲಿಲ್ಲ. ಶ್ರೀಹರಿಯು ಪರಮಾತ್ಮನಾದುದರಿಂದ, ಪುರುಷೋತ್ತಮನಾದುದರಿಂದ, ದೇವೋತ್ತಮ ಪುರುಷನಾದುದರಿಂದ ಗಜೇಂದ್ರನ ಮುಂದೆ ಕಾಣಿಸಿಕೊಂಡನು. ಈಗ ರಿಪೀಟ್ ಮಾಡೋಣ. ಶುಕಮುನಿಗಳು ಮುಂದುವರಿಸಿದರು. ಆನೆಗಳ ರಾಜನು ಬೇರೆ ಯಾವ ನಿರ್ದಿಷ್ಟ ವ್ಯಕ್ತಿಯನ್ನು ಪ್ರಸ್ತಾವಿಸದೆ ಪರಮ ಅಧಿಕಾರಿಯನ್ನು ವರ್ಣಿಸುತ್ತಿರುವಾಗ ಬ್ರಹ್ಮ, ಶಿವ, ಇಂದ್ರ, ಚಂದ್ರರೇ ಮೊದಲಾದ ದೇವತೆಗಳಲ್ಲಿ ಯಾರನ್ನೂ ಪ್ರಾರ್ಥಿಸಲಿಲ್ಲ. ಆದುದರಿಂದ ಅವರು ಯಾರೂ ಅವನ ಬಳಿ ಸಾರಲಿಲ್ಲ. ಶ್ರೀಹರಿಯು ಪರಮಾತ್ಮನಾದುದರಿಂದ, ಪುರುಷೋತ್ತಮನಾದುದರಿಂದ, ದೇವೋತ್ತಮ ಪುರುಷನಾದುದರಿಂದ ಗಜೇಂದ್ರನ ಮುಂದೆ ಕಾಣಿಸಿಕೊಂಡನು. ಹರೇ ಕೃಷ್ಣ. ಓದೋರ್ ಹ್ಯಾಂಡ್ ರೈಸ್ ಮಾಡಿ. ಮೊದಲಿಗೆ ಲಕ್ಷ್ಮೀ ಬಿ.ವಿ. ಮಾತಾಜಿ ಓದ್ತೀರಾ ಮಾತಾಜಿ ಭಾವಾರ್ಥ? ಲಕ್ಷ್ಮೀ ಬಿ.ವಿ. ಮಾತಾಜಿ ಓದ್ತೀರಾ ಮಾತಾಜಿ? ಹರೇ ಕೃಷ್ಣ. ಓದ್ಲಾ ಗುರುಪ್ರಭುಜಿ? ಹಾ, ಓದಿ ಮಾತಾಜಿ. ಭಾವಾರ್ಥ. ಗಜೇಂದ್ರನ ವರ್ಣನೆಯಿಂದ ಪರಮ ಅಧಿಕಾರಿಯು ಯಾರೆಂದು ತಿಳಿಯದೆ ಅವನು ಪರಮ ಅಧಿಕಾರಿಯನ್ನು ಗುರಿಯಾಗಿ ಇಟ್ಟುಕೊಂಡಿದ್ದನೆಂದು ತೋರುತ್ತದೆ. ಪ್ರತಿಯೊಂದರ ಮೇಲೆ ಒಬ್ಬ ಪರಮ ಅಧಿಕಾರಿ ಇರಬೇಕೆಂದು ಅವನು ಊಹಿಸಿದನು. ಇಂತಹ ಸನ್ನಿವೇಶದಲ್ಲಿ ಭಗವಂತನ ವಿವಿಧ ವಿಸ್ತರಣೆಗಳಾದ ಬ್ರಹ್ಮ, ಶಿವ, ಚಂದ್ರ, ಇಂದ್ರ ಮೊದಲಾದವರು ಗಜೇಂದ್ರನು ನಮ್ಮ ಸಹಾಯಕ್ಕಾಗಿ ಕೇಳುತ್ತಿಲ್ಲ, ನಮ್ಮೆಲ್ಲರ ಮೇಲಿರುವ ಪರಮಪ್ರಭುವಿನ ನೆರವನ್ನು ಕೇಳುತ್ತಿದ್ದಾನೆ ಎಂದುಕೊಂಡರು. ಗಜೇಂದ್ರನು ವರ್ಣಿಸಿದಂತೆ ಪರಮಪ್ರಭುವಿಗೆ ಅನೇಕ ವಿಭಿನ್ನಾಂಶಗಳಿವೆ. ಅದರಲ್ಲಿ ದೇವತೆಗಳು, ಮಾನವರು ಮತ್ತು ಪ್ರಾಣಿಗಳು ಇದ್ದಾರೆ. ಇವರೆಲ್ಲ ಭಿನ್ನ ರೂಪಗಳನ್ನು ಹೊಂದಿದ್ದಾರೆ. ವಿಶ್ವದ ವಿವಿಧ ವಿಷಯಗಳ ಪಾಲನೆಯ ಹೊಣೆಯನ್ನು ದೇವತೆಗಳು ಹೊತ್ತಿದ್ದರೂ ತನ್ನನ್ನು ಅವರು ರಕ್ಷಿಸಲಾರರು ಎಂದು ಗಜೇಂದ್ರನು ಭಾವಿಸಿದನು. ಹರಿಂ ವಿನಾ ನೈವ ಮೃತಿಂ ತರಂತಿ. ಜನನ, ಮರಣ, ವೃದ್ಧಾಪ್ಯ ಮತ್ತು ವ್ಯಾಧಿಗಳ ಅಪಾಯದಿಂದ ಯಾರನ್ನೂ ಪಾರು ಮಾಡಲಾರರು. ದೇವೋತ್ತಮ ಪರಮಪುರುಷನು ಮಾತ್ರ ಲೌಕಿಕ ಅಸ್ತಿತ್ವದ ಅಪಾಯಗಳಿಂದ ವ್ಯಕ್ತಿಯನ್ನು ರಕ್ಷಿಸಬಲ್ಲ. ಆದುದರಿಂದ ಬುದ್ಧಿವಂತನಾದವನು ಈ ಅಪಾಯಕಾರಿ ಅಸ್ತಿತ್ವದಿಂದ ಪಾರಾಗಲು ದೇವೋತ್ತಮ ಪರಮಪುರುಷನ ಮೊರೆ ಹೋಗುತ್ತಾನೆಯೇ ವಿನ ಬೇರೆ ಯಾವ ದೇವತೆಯನ್ನೂ ಅಲ್ಲ. ಭಗವದ್ಗೀತೆಯಲ್ಲಿ. ಧನ್ಯವಾದಗಳು. ಗೀತಾ ಮಾತಾಜಿ ಓದ್ತೀರಾ? ಗುರುಜಿ ಓದ್ತೀನಿ. ಭಗವದ್ಗೀತೆಯಲ್ಲಿ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಭಗವದ್ಗೀತೆಯಲ್ಲಿ 7.20 ದೃಢಪಡಿಸಿರುವಂತೆ ಕಾಮೈಸ್ತೈಸ್ತೈರ್ಹೃತಜ್ಞಾನಃ ಪ್ರಪದ್ಯಂತೆ ಅನ್ಯದೇವತಃ. ಬುದ್ಧಿ ಇಲ್ಲದವರು ತಾತ್ಕಾಲಿಕ ಲೌಕಿಕ ಲಾಭಗಳಿಗಾಗಿ ಅನೇಕ ದೇವತೆಗಳ ಮೊರೆ ಹೋಗುತ್ತಾರೆ. ಆದರೆ ಈ ದೇವತೆಗಳು ಜೀವಿಯನ್ನು ಲೌಕಿಕ ಅಸ್ತಿತ್ವದ ಅಪಾಯಗಳಿಂದ ಪಾರು ಮಾಡಲಾರರು. ಬೇರೆ ಎಲ್ಲಾ ಜೀವಿಗಳಂತೆ ದೇವತೆಗಳೂ ಕೂಡ ದೇವೋತ್ತಮ ಪರಮಪುರುಷನ
ದಿವ್ಯ ದೇಹದ ಹೊರಭಾಗಗಳು ಮಾತ್ರ. ವೈದಿಕ ಮಂತ್ರಗಳಲ್ಲಿ ಹೇಳಿದಂತೆ ಸ ಆತ್ಮ ಅಂಗಾನಿ ಅನ್ಯ ದೇವತಃ, ದೇಹದೊಳಗೆ ಆತ್ಮವಿರುತ್ತದೆ, ಆದರೆ ಕೈಕಾಲುಗಳೇ ಮೊದಲಾದ ದೇಹದ ಇತರ ಅಂಗಗಳು. ಹೊರಗಿನ ಭಾಗಗಳು ಹಾಗೆಯೇ. ನಾರಾಯಣನು ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯ ಆತ್ಮನಾಗಿದ್ದಾನೆ. ಭಗವಾನ್ ವಿಷ್ಣು ಮತ್ತು ಇತರ ಎಲ್ಲ ದೇವತೆಗಳು, ಮಾನವರು ಹಾಗೂ ಬೇರೆ ಎಲ್ಲಾ ಜೀವಿಗಳು ಅವನ ದೇಹದ ಭಾಗಗಳಾಗಿದ್ದಾರೆ. ಹರೇ ಕೃಷ್ಣ ಮರವು ಮಾತಾಜಿ, ಧನ್ಯವಾದಗಳು. ಮತ್ತೆ ಉಮಾದೇವಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾ ಪ್ರಭುಜಿ, ಓದಿ ಓದ್ತೀನಿ ಮಾತಾಜಿ. ಮರವು ತನ್ನ ಬೇರುಗಳ ಬಲವನ್ನು ಆಧರಿಸಿ ಜೀವಿಸುತ್ತದೆ. ಬೇರಿಗೆ ನೀರಿರಿದಾಗ ಮರದ ಎಲ್ಲ ಭಾಗಗಳು ಪೋಷಣೆ ದೊರೆಯುತ್ತದೆ. ಹಾಗೆಯೇ ಪ್ರತಿಯೊಂದರ ಮೂಲ ಬೇರಾದ ದೇವೋತ್ತಮ ಪರಮಪುರುಷನ ನಾವು ಆರಾಧಿಸಬೇಕು ಎಂದು ತೀರ್ಮಾನಿಸಬಹುದು. ದೇವೋತ್ತಮ ಪರಮಪುರುಷನನ್ನು ಸಮೀಪಿಸುವುದು ಬಹಳ ಕಷ್ಟ, ಆದರೂ ಅವನ ನಮಗೆ ಬಹಳ ಸನಿಹದಲ್ಲಿದ್ದಾನೆ, ಏಕೆಂದರೆ ಅವನು ನಮ್ಮ ಹೃದಯದಲ್ಲಿದ್ದಾನೆ. ವ್ಯಕ್ತಿಯು ಸಂಪೂರ್ಣವಾಗಿ ಶರಣಾಗತನಾಗಿ ಭಗವಂತನ ಅನುಗ್ರಹವನ್ನು ಯಾಚಿಸುತ್ತಿದ್ದಾನೆ ಎಂದು ತಿಳಿದ ಕೂಡಲೇ ಅವನು ಸಹಜವಾಗಿಯೇ ತತ್ಕ್ಷಣ ಕ್ರಮ ಕೈಗೊಳ್ಳುತ್ತಾನೆ. ಆದ್ದರಿಂದ ದೇವತೆಗಳು ಗಜೇಂದ್ರನಿಗೆ ಸಹಾಯ ಮಾಡಲು ಬರದಿದ್ದರೂ ಅವನ ಆರ್ತನಾಗಿ ಪ್ರಾರ್ಥನೆ ಮಾಡುವುದರಿಂದ ದೇವೋತ್ತಮ ಪರಮಪುರುಷನು ತತ್ಕ್ಷಣವೇ ಅವನ ಮುಂದೆ ಕಾಣಿಸಿಕೊಂಡನು. ಅಂದರೆ ದೇವತೆಗಳು ಗಜೇಂದ್ರನ ವಿಷಯದಲ್ಲಿ ಕೋಪಗೊಂಡಿದ್ದರು ಎಂದು ಇದರ ಅರ್ಥವಲ್ಲ, ಏಕೆಂದರೆ ವಾಸ್ತವವಾಗಿ ಭಗವಾನ್ ವಿಷ್ಣುವನ್ನು ಆರಾಧಿಸುವಾಗ ಉಳಿದ ದೇವತೆಗಳು ಎಲ್ಲ ಪೂಜೆಗೊಳ್ಳುತ್ತಾರೆ. ಯಸ್ಮಿನ್ ತುಷ್ಟೇ ಜಗತ್ ತುಷ್ಟಂ. ದೇವೋತ್ತಮ ಪರಮಪುರುಷನು ತುಷ್ಟನಾದರೆ ಪ್ರತಿಯೊಬ್ಬರು ತುಷ್ಟನಾಗುತ್ತಾನೆ. ಯಥಾ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಧನ್ಯವಾದ. ದಾಕ್ಷಾಯಿಣಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಕ ಶಾಖಾಃ ಪ್ರಾಣೋಪಹಾರಾಶ್ಚ ಯಥೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಮುಚ್ಯತೆ ಚ. ಮರದ ಬೇರಿಗೆ ನೀರೆರೆಯುವುದರಿಂದ ಕಾಂಡ, ರೆಂಬೆ, ಕೊಂಬೆಗಳು ಮತ್ತು ಇತರ ಎಲ್ಲಾ ಭಾಗಗಳು ಶಕ್ತಿಯನ್ನು ಪಡೆಯುವಂತೆ ಹೊಟ್ಟೆಗೆ ಆಹಾರವನ್ನು ನೀಡಿದಾಗ ದೇಹದ ಇಂದ್ರಿಯಗಳು ಹಾಗೂ ಇತರ ಭಾಗಗಳು ಕಳಕಳಿಸುವಂತೆ ಕೇವಲ ಭಕ್ತಿ ಸೇವೆಯ ಮೂಲಕ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಿದರೆ ಪರಮಪುರುಷನ ಅಂಗಗಳಾದ ದೇವತೆಗಳು ತಾವಾಗಿಯೇ ತುಷ್ಟರಾಗುತ್ತಾರೆ. ಭಾಗವತ 4.31-14. ದೇವೋತ್ತಮ ಪರಮಪುರುಷನನ್ನು ಆರಾಧಿಸಿದರೆ ದೇವತೆಗಳೆಲ್ಲ ತೃಪ್ತರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಕೆ, ಈ ಶ್ಲೋಕದಿಂದ ಏನ್ ತಿಳ್ಕೊಂಡ್ವಿ ನಾವು? ಯಾರು ಎರಡೆರಡು ಪಾಯಿಂಟ್ ಹೇಳಿ. ಈ ಶ್ಲೋಕದಿಂದ ಏನ್ ತಿಳ್ಕೊಂಡ್ವಿ? ನಾವು ಮೊದಲು ದೇವೋತ್ತಮ ಪರಮಪುರುಷನಿಗೆ ಶರಣಾಗತರಾಗಬೇಕು. ಅವರನ್ನು ಆರಾಧಿಸಿದ್ರೆ ನಮ್ಗೆ ದೇವತೆಗಳೆಲ್ಲ ಸಂತೋಷ ಪಡ್ತಾರೆ. ಜನ್ಮ ಮೃತ್ಯು ವೃದ್ಧಾಪ್ಯದಿಂದ ಪಾರ್ ಮಾಡಲು ಭಗವಂತನೊಬ್ಬನಿಗೆ ಸಾಧ್ಯ ಗುರು ಪ್ರಭುಜಿ, ಬೇರೆ ಯಾರಿಂದಾನು ಸಾಧ್ಯ ಇಲ್ಲ ಪ್ರಭು. ಅದಕ್ಕೆ ನಾವು ಯಾವಾಗಲೂ ಭಗವಂತನ ಮರಿಬಾರದು ಪ್ರಭುಜಿ. ಹರೇ ಕೃಷ್ಣ. ಮರದು ಹೇಗೆ ನಾವು ಬೇರಿಗೆ ನೀರು ಹಾಕಿದ್ರೆ ಎಲ್ಲ ಅದಕ್ಕೆ ಕಾಂಡ, ಇದಕ್ಕೆಲ್ಲ ಎಲೆ, ಎಲ್ಲದಕ್ಕೆ ನೀರು ಹೋಗ್ತದೆಯೋ ಹಾಗೆ ಭಗವಂತನನ್ನು ನಾವು ಪ್ರಾರ್ಥಿಸಿದರೆ ಎಲ್ಲ ದೇವತೆಗಳಿಗೂ ಅದರ ಇದು ಹೋಗ್ತದೆ ಅಂತ ಅವರು ಖುಷಿ ಪಡುತ್ತಾರೆ. ಭಗವಂತನನ್ನೇ ನಾವು ಪೂಜಿಸಿದಂದ್ರೆ ದೇವಿ ದೇವತೆಗಳನ್ನು ಪೂಜಿಸ್ಬೇಕಂತ ಇಲ್ಲ ಅಂತ. ಯಾಕಂದ್ರೆ ಅವರು ಪರಮಾತ್ಮಗೆ ನಮ್ಮ ಆತ್ಮದಲ್ಲಿ ಇದ್ದಾರೆ. ಹಾಗಾಗಿ ಗಜೇಂದ್ರರಿಗೆ ಅವರು ಇದಾದ್ರಂತ, ಪ್ರತ್ಯಕ್ಷರಾದ್ರಂತ. ಏನಾದ್ರು ನಮ್ಗೆ ಜನನ ಮರಣ ವೃದ್ಧಾಪ್ಯ ವ್ಯಾಧಿ ಇದರಿಂದ ಯಾರು ಪಾರ್ ಮಾಡಕ್ ಆಗಲ್ಲ ನಮ್ಮನ್ನ. ದೇವೋತ್ತಮ ಪರಮಪುರುಷ ಮಾತ್ರ ನಮ್ಮ ಲೌಕಿಕ ಅಸ್ತಿತ್ವದವರು ಯಾವುದೇ ತೊಂದರೆ ಇದ್ರೂ ಅವ್ರು ರಕ್ಷಿಸ್ತಾರೆ. ಆದ್ರಿಂದ ನಾವು ಬುದ್ಧಿವಂತರಾದವರು ಇದನ್ನ ಪಾರ್ ಮಾಡ್ಬೇಕಾರೆ, ಇದರಿಂದ ತಪ್ಪಿಸ್ಕೋಬೇಕಾರೆ ನಾವು ದೇವೋತ್ತಮ ಪುರುಷನ್ನೇ ಮೊರೆ ಹೋಗಬೇಕು. ಕರೆಕ್ಟ್. ಸೊ ಅದೇನ್ ಮಾಡ್ತಾರಂದ್ರೆ ಶುಕ ಮುನಿಗಳು ಹೇಳ್ತಾರೆ, ಗಜೇಂದ್ರ ಏನ್ ಮಾಡ್ತಾನೆ, ಯಾವುದೇ ನಿರ್ದಿಷ್ಟ ಭೌತಿಕ ವಿಶೇಷಣಗಳಿಲ್ಲದ ಸತ್ಯವನ್ನು ಪ್ರಾರ್ಥನೆ ಮಾಡ್ತಾನೆ ಭಗವಂತ. ಗಜೇಂದ್ರ ಅಂದ್ರೆ ಇವರೆಲ್ಲ ಇದರ ದೇವತೆಗಳೇನಿದ್ದಾರೆ, ಇವ್ರಿಗೆಲ್ಲ ಒಂದು ನಿರ್ದಿಷ್ಟ ಒಂದು ಭೌತಿಕ ವಿಶೇಷಣಗಳಿದ್ದಾವೆ.
ಅವ್ರಿಗೆಲ್ಲ ಒಂದು ಭಗವಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ. ಅದೇ ಮೂಲಕವಾಗಿ ನಾವೆಲ್ಲ ಅವ್ರನ್ನು ಆ ದೇವತೆಗಳನ್ನು ಉದ್ದೇಶನ ಮಾಡಿ ನಾವು ಪ್ರಾರ್ಥನೆ ಮಾಡ್ತೇವೆ. ಉದಾಹರಣೆಗೆ ನಾವು ಭಗವಂತ ಇವರು ಶಿವನನ್ನು ಪ್ರಾರ್ಥನೆ ಮಾಡೋದಾದ್ರೆ ಏನೋ ನಾವು ಶಿವನ ಒಂದು ಭೌತಿಕ ವಸ್ತು ಅವನ ಬಗ್ಗೆ ಮಾತಾಡ್ತೇವೆ ನಾವು. ಸೊ ಆದ್ರೆ ಗಣೇಶನ ಬಗ್ಗೆ ಮಾತಾಡ್ತೇವೆ, ವಕ್ರತುಂಡ ಏಕದಂತಂ, ಈ ರೀತಿಯಾಗಿ ನಾವು ಅವನನ್ನು ಪ್ರಾರ್ಥನೆ ಮಾಡ್ತೇವೆ. ಅವಾಗ ಏನಾಗುತ್ತೆ, ವಕ್ರತುಂಡನಿಗೆ ಗೊತ್ತಾಗುತ್ತೆ, ಓ ಇವ್ರು ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಗಣೇಶನಿಗೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಾವು ಶಿವನನ್ನು ಪ್ರಾರ್ಥನೆ ಮಾಡುವಾಗ ನಾವೇನ್ ಮಾಡ್ತೇವೆ, ನೀಲಕಂಠ ಈ ರೀತಿಯಾಗಿ ಶಂಭೋ ಹರಿ ಶಂಭೋ ನೀಲಕಂಠ, ಈ ರೀತಿಯಾಗಿ ನಾವು ಪಾರ್ವತಿ ಪರಮೇಶ್ವರ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿ ನಾವು ಇಂದ್ರನನ್ನು ಪ್ರಾರ್ಥನೆ ಮಾಡುವಾಗ ಇಂದ್ರನ ಪ್ರಾರ್ಥನೆಯನ್ನು ಮಾಡ್ತೇವೆ. ಸೊ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ, ಹೋಗ ನಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವರು ಅಂದ್ಬಿಟ್ಟು. ಆವಾಗ ಅವರು ನಮ್ಮಗಳಿಗೆ ನಮ್ಮ ಆಸೆಗಳನ್ನು ಪೂರೈಸಲಿಕ್ಕೆ ಅವರು ಬರ್ತಾರೆ. ಸೊ ನಾವು ಆದ್ರೆ ಇಲ್ಲಿ ಇವನೇನ್ ಮಾಡಿದ್ದಾನೆ, ಗಜೇಂದ್ರ ಏನ್ ಮಾಡಿದ್ದಾನೆ ಅಂದ್ರೆ, ಅವನಿಗೆ ಮೊದಲಿಂದಾನೆ ಗೊತ್ತಿರುತ್ತೆ ಅನ್ಸುತ್ತೆ, ಎಲ್ಲರಿಗಿಂತ ಉತ್ತಮ ಮಾತ್ರ ನನ್ನ ಬದುಕಿಸ್ಲಿಕ್ಕೆ ಸಾಧ್ಯ. ಸೊ ಈ ರೀತಿಯಾಗಿ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ಈ ಯಾವುದೋ ವಿಭಿನ್ನ ಭೌತಿಕ ರೂಪ ಮತ್ತು ಹೆಸರುಗಳನ್ನು ಹೊಂದಿಲ್ಲದೆ ಇರೋದ್ರಿಂದ ನಾವು ಹೇಳಿಲ್ವಲ್ಲ, ಸೊ ನಮ್ಮನ್ ಕರೆದಿಲ್ವಲ್ಲ, ನಾವ್ ಯಾಕೆ ಹೋಗೋಣ ಅಂತ ಎಲ್ಲ ದೇವತೆಗಳು ಒಂಥರ ಆರಾಮಾಗಿ ಇದ್ಬಿಟ್ರು. ನಮ್ಮನ್ ಕರಿತಾ ಇಲ್ವಲ್ಲ, ಯಾರನ್ನ ಕರೆದಿದ್ದಾರೋ ಅವ್ರನ್ನ ಹೋಗ್ತಾರೆ ಅಂದ್ಬಿಟ್ಟು ಆರಾಮಾಗಿ ಇದ್ಬಿಟ್ರು. ಸೊ ಯಾರು ಹೋಗ್ಲೇ ಇಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ಅಹಂಕಾರ ಇರುತ್ತೆ ಅಂತ ನಾವು ಇದನ್ನ ತಿಳ್ಕೊಬಹುದು. ಯಾಕಂದ್ರೆ ಇದು ಭಗವಂತ ಹೇಳಿದ್ದಾನೆ, ಆ ಬ್ರಹ್ಮನಿಂದ ಹಿಡಿದು 84 ಲಕ್ಷ ಯೋನಿಗಳು ಏನಿದಾವೆ ಎಲ್ಲವೂ ಕೂಡ ನಾವು ಈ ತ್ರಿಗುಣಗಳಲ್ಲಿ ಸಿಗಾಕೊಂಡಿದ್ದೀವಿ. ಅದರಿಂದ ಎಲ್ರಿಗೂ ಒಂದು ಲೆವೆಲ್ ಅದು ಅಹಂಕಾರ ಇದ್ದೇ ಇರುತ್ತೆ. ಅವ್ರು ಕಡಿಮೆ ಇರ್ಬೋದು, ನಮ್ಗೆ ಸ್ವಲ್ಪ ತುಂಬಾ ಜಾಸ್ತಿ ಇರ್ಬೋದು. ಅದಕ್ಕೆ ಎಷ್ಟು ಜಾಸ್ತಿ ಇರುತ್ತೋ ನಾವು ಅಷ್ಟು ಕೆಳಗಡೆ ಲೋಕಗಳಲ್ಲಿ ಜೀವನ ಮಾಡ್ತೇವೆ. ಸೊ ಅದರಿಂದ ಈ ಸ್ವಲ್ಪ ಅಹಂಕಾರ ಹೊಂದಿದ್ರೂ ಕೂಡ ಅವರಿಗೆ ಗಜೇಂದ್ರನ ಹತ್ರ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ, ಯಾಕಂದ್ರೆ ಅವನ ಹೆಸರು ಕರೀಲಿಲ್ವಲ್ಲ. ಈಗ ನಾವು ಹೇಳ್ತೀವಲ್ವಾ, ಯಾರಾದ್ರೂ ಮನೆಗೆ ಬಂದು ನಮ್ಮನ್ನ ಕರೆದ್ರೆ ನಿಮ್ಮನ್ನ ಮಾತ್ರ ಕರೆದು ಹೋದ್ರೆ ನಿಮ್ಮ ಮನೆಯಲ್ಲಿರೋ ಉಳಿದವ್ರು ಹೇಳ್ಬೋದು, ನನ್ ಕರೆದಿಲ್ವಲ್ಲ ನೀನ್ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾರಲ್ವಾ. ಆ ತರ ಪರಿಸ್ಥಿತಿಗಳನ್ನ ನೀವು ಅನುಭವಿಸಿರ್ಬೋದು. ಸೊ ಅದರಿಂದ ಅವರು ಯಾರು ಹೋಗೋದಿಲ್ಲ, ಯಾರು ಬರೋದಿಲ್ಲ ಗಜೇಂದ್ರನ ಹತ್ರ. ಆದ್ರೆ ಭಗವಂತ ಏನೋ ಎಲ್ಲದರ ಪರಮಾತ್ಮ, ಆದ್ರಿಂದ ಭಗವಂತ ಯಾರನ್ನೇ ಕರೆದ್ರು ಕೂಡ ಭಗವಂತ ಬಂದೇ ಬರ್ತಾನೆ. ಭಗವಂತನಿಗೆ ಏನು ಹೆಸರಿಟ್ಟು ಕರೀಬೇಕಾಗಿ ಅವಶ್ಯಕತೆ ಇಲ್ಲ. ಭಗವಂತ ರಕ್ಷಣೆ ಮಾಡುವಂತ ತಕ್ಷಣ ಭಗವಂತ ಪರಮಪ್ರಭು ಹರಿ ಅಲ್ಲಿ ತಕ್ಷಣನೇ ಬರ್ತಾನೆ. ಇಲ್ಲಿ ಗಜೇಂದ್ರನ ಪ್ರಾರ್ಥನೆ ಏನಂದ್ರೆ, ಇದು ಶುದ್ಧವಾದ ಪ್ರಾರ್ಥನೆ, ಒಂದು ನಿರ್ದಿಷ್ಟ ದೇವತೆ ಹೆಸರಿಗೆ ಸೀಮಿತವಾಗಿರ್ಲಿಲ್ಲ. ಗಜೇಂದ್ರ ಏನ್ ಮಾಡ್ತಾನೆ, ಸಕಲಕ್ಕೂ ಮೂಲ ಕಾರಣನಾದ ಭೌತಿಕ ಗುಣಗಳಿಗೆ ಅತೀತನಾದ ಪರಮಪ್ರಭುವಿನ ಸತ್ಯಕ್ಕೆ ಅವನು ಆ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಸೊ ಈ ದೇವತೆಗಳೆಲ್ಲ ಒಂದು ಲಿಮಿಟ್ ಇದೆ, ಅಂದ್ರೆ ಒಂದು ಮಿತಿ ಇದೆ. ಅವರಿಗೆ ಒಂದು ಭೌತಿಕ ನಾಮ ಇದೆ, ಭೌತಿಕ ರೂಪ ಇದೆ, ಆದ್ರಿಂದ ಅವರಿಗೆ ಸೀಮಿತವಾದ ಅಧಿಕಾರ ಇದೆ. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಅವರಿಗೆ ನಾಮರಹಿತವಾದ ಸರ್ವೋಚ್ಚ ಸತ್ಯಕ್ಕೆ ಮಾಡಿದ ಪ್ರಾರ್ಥನೆ ಎಂದು ಅವರು ತಮ್ಮದನ್ನು ಸ್ವೀಕರಿಸಲೇ ಇಲ್ಲ, ಮತ್ತೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಅವರು ಮಾಡಲೇ ಇಲ್ಲ ಅವರು. ಸೊ ಇದರಿಂದ ಇಲ್ಲಿ ನಾವು ಏನ್ ತಿಳ್ಕೊಬೇಕಂದ್ರೆ, ಎಲ್ಲ ಜೀವಿಗಳ ಮತ್ತು ದೇವತೆಗಳ ಆತ್ಮ ನಿಖಿಲಾತ್ಮಕತ್ವ, ಅವನು ಭಗವಂತನೇ ದೇವತೆಗಳ ಶಕ್ತಿಯ ಮೂಲ ಸಾರ, ಅಖಿಲಾಮರ ಮಯೋಗಿ. ಆದ್ರಿಂದ ಮೂಲಕ್ಕೆ ಬೇರಿಗೆ ಮಾಡಿದ ಪ್ರಾರ್ಥನೆಯು ತಕ್ಷಣ ಫಲ ನೀಡ್ತು. ಸೊ ಅದರಿಂದ ಗಜೇಂದ್ರ ಏನ್ ಮಾಡ್ತಾನೆ, ಬೇರಿಗೆ ಪ್ರಾರ್ಥನೆ ಮಾಡ್ತಾನೆ, ಅಂದ್ರೆ ಕೃಷ್ಣನ ಪಾದ ಕಮಲಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಹರಿಯ ಪಾದ ಕಮಲಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸೊ ತಕ್ಷಣ ಹರಿ ಏನ್ ಮಾಡ್ತಾನೆ, ತನ್ನ ಗರುಡ ವಾಹನ ಸಮೇತನಾಗಿ ಬಂದ ಚಕ್ರಾಯುಧಗಳನ್ನು ತೆಗೆದುಕೊಂಡು ಬಂದು ಅವನನ್ನು ರಕ್ಷಣೆ ಮಾಡ್ತಾನೆ. ಸೊ ಇದ್ರಲ್ಲಿ ಈ ತಾತ್ಪರ್ಯ ಏನು ಅಂದ್ರೆ, ಈ ಗಜೇಂದ್ರನ ಪ್ರಾರ್ಥನೆ ಮಹತ್ವ ಏನು ಅಂದ್ರೆ, ಜೀವಿಗಳನ್ನು ಮತ್ತು ಭೌತಿಕ ಸಂಕಷ್ಟಗಳನ್ನ ರಕ್ಷಿಸಬೇಕು ಅಂದ್ರೆ ಕೇವಲ ದೇವೋತ್ತಮ ಪರಮಪುರುಷನೇ ಮಾತ್ರ ಅದು ಸಾಧ್ಯ ಇದೆ. ಸೊ ಇದು ಗಜೇಂದ್ರನ ಒಂದು ಬುದ್ಧಿವಂತಿಕೆಯ ನಿರ್ಧಾರ ಅಂತ ಹೇಳ್ಬೋದು. ಇದು ಗಜೇಂದ್ರ ಏನ್ ಮಾಡ್ತಾನೆ, ತನ್ನ ಪ್ರಾರ್ಥನೆಯಲ್ಲಿ ಯಾವುದೇ ನಿರ್ದಿಷ್ಟ ದೇವತೆ ಹೆಸರನ್ನು ಹೇಳಲಿಲ್ಲ. ಉದಾಹರಣೆಗೆ ಅವನು ಬ್ರಹ್ಮನನ್ನು ಕರೆದಿದ್ರೆ ಬ್ರಹ್ಮ ಬಂದ್ಬಿಟ್ಟು ನೋಡ್ತಾನೆ ಅಂದ್ಕೊಳ್ಳೋಣ, ಬ್ರಹ್ಮನ್ ಕರೆದೆ ಅಂತ ಇಟ್ಕೊಳ್ಳೋಣ. ಬ್ರಹ್ಮ ಹೇಳ್ಬೋದು, ಅಯ್ಯೋ ಇದು ನನ್ನ ಕೈಲಾಗಲ್ಲಪ್ಪ, ನೀವು ಹರಿಯನ್ನು ಪ್ರಾರ್ಥನೆ ಮಾಡು ಅಂತ ಹೇಳಿ. ಅಲ್ಲ, ಶಿವನನ್ನು ಪ್ರಾರ್ಥನೆ ಮಾಡಿದ್ರೆ ನನ್ನ ಕೈಲಾಗಲ್ಲಪ್ಪ, ನೀನು ಬ್ರಹ್ಮನನ್ನೇ ಟ್ರೈ ಮಾಡು ಅಂತ ಹೇಳಬಹುದು. ಈ ರೀತಿಯಾಗಿ ಸುತ್ಕೊಂಡು ಹೋಗೋಷ್ಟೊತ್ತಿಗೆ ಇನ್ನಷ್ಟು ಕಷ್ಟ ಬೀಳುವ ಬದಲು ಗಜೇಂದ್ರ ಏನ್ ಮಾಡ್ತಾನೆ, ಬೆಸ್ಟ್ ಐಡಿಯಾ ಅಂದ್ಬಿಟ್ಟು ಶ್ರೀಕೃಷ್ಣನ ಪದ್ಮಕಮಲಗಳಿಗೆ, ಹರಿಯ ಪದ್ಮಕಗಳಿಗೆ ಸ್ಟ್ರೈಟ್ ಅವೇ ಅವನು ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಸೊ ಎಲ್ಲಕ್ಕಿಂತಲೂ ಮೇಲಿರೋ ಪರಮ ಅಧಿಕಾರಿ ಇದ್ದಾನೆ ಅಂತ ಅವನು ಊಹಿಸ್ತಾನೆ. ಸೊ ಈ ಊಹೆ ಏನ್ ಮಾಡುತ್ತೆ, ಈ ಗಜೇಂದ್ರನ ಬುದ್ಧಿಯನ್ನು ತೋರಿಸುತ್ತೆ. ಗಜೇಂದ್ರ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಕೂಡ
ಹಿಂದಿನ ಜನ್ಮದಲ್ಲಿ ಶಾಪಗ್ರಸ್ತನಾಗಿ ಈ ಜೀವ ಪಡ್ಕೊಂಡಿರ್ತಾನೆ. ಅವನಿಗೆ ಅದರದ ಒಂದು ಇದಿರುತ್ತೆ, ಭಗವಂತನ ಬಗ್ಗೆ ತಿಳಿದಿರುತ್ತೆ, ಸ್ವಲ್ಪ ಮಟ್ಟಿಗೆ ತಿಳಿದಿರುತ್ತೆ. ಸೊ ದೇವತೆಗಳು ಏನ್ ಮಾಡ್ತಾರೆ, ಬ್ರಹ್ಮ, ಶಿವ, ಚಂದ್ರ, ಇಂದ್ರಗಳು ಇವರೆಲ್ಲ ನಮ್ಮ ಸಹಾಯವನ್ನು ಕೇಳ್ತಾ ಇಲ್ವಲ್ಲ ಅವನು ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಸೊ ಆದ್ರಿಂದ ಅವರು ಕೂಡ ಈ ಗಜೇಂದ್ರನ ಸಹಾಯಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನಾವು ತಿಳ್ಕೊಬೇಕಂದ್ರೆ ದೇವತೆಗಳಿಗೂ ಕೂಡ ಮಿತಿ ಇದೆ. ಸೊ ಈ ಗಜೇಂದ್ರ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಹರಿಮಿನ ನೈವಂ ರತಿ ತರಂತಿ, ಹರಿಯ ಹೊರತು ಯಾರೂ ಕೂಡ ನನ್ನನ್ನು ಜನನ ಮರಣ ಮತ್ತು ರೋಗಗಳಿಂದ ಅಪಾಯಗಳನ್ನು ತಪ್ಪಿಸ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅಂತ ಅವನಿಗೂ ಕೂಡ ಗೊತ್ತಿದೆ. ಸೊ ತಾತ್ಕಾಲಿಕ ಪ್ರಯೋಜನಗಳಿಗೆ ಈ ದೇವತೆಗಳನ್ನು ಆರಾಧಿಸುವವರು ಬುದ್ಧಿಹೀನರು ಅಂದ್ಬಿಟ್ಟು ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಹೇಳ್ತಾನೆ. ಕಾಮೈಸ್ತೈರ್ ಹೃತಜ್ಞಾನ ಅಪಹೃತ ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾಹ, ಅಂದ್ರೆ ಎಲ್ಲ ಉಳಿದ ದೇವತೆಗಳನ್ನ ಯಾರು ಪ್ರಾರ್ಥನೆ ಮಾಡ್ತಾರೆ, ಯಾರ ಬುದ್ಧಿ ಅಪಹೃತವಾಗಿ ಹೋಗಿದೆ, ಬುದ್ಧಿಹೀನರು, ಅವರು ಮಾತ್ರ ಮಾಡ್ತಾರೆ ಅಂತ ಭಗವದ್ಗೀತೆ 7.20 ಶ್ಲೋಕದಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಆದ್ರಿಂದ ನಾವು ತಿಳ್ಕೊಬೇಕಾಗಿದ್ದಂದ್ರೆ ನಾರಾಯಣನೇ ಸಕಲ ಸೃಷ್ಟಿಯ ಆತ್ಮ. ಗಜೇಂದ್ರನ ಪ್ರಾರ್ಥನೆಗೆ ದೇವತೆಗಳು ಯಾಕೆ ಪ್ರಕಟಿಸ್ಲಿಲ್ಲ ಅಂದ್ರೆ, ಇನ್ನೊಂದು ನಾವು ತಿಳ್ಕೊಬೇಕಂದ್ರೆ ಆತ್ಮ ಮತ್ತು ಅಂಗಗಳು, ವೈದಿಕ ಮಂತ್ರಗಳ ಪ್ರಕಾರ ಸ ಆತ್ಮ ಅಂಗಾನ್ಯ ಅನ್ಯ ದೇವತಾಹ, ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ದೇವತಾ ಪರಮ ಪುರುಷನ ವಿರಾಟ ಸ್ವರೂಪದ ಒಂದಲ್ಲ ಒಂದು ಅಂಗದ ಭಾಗಗಳು ಅಷ್ಟೇ. ಸೊ ಅದರಿಂದ ಅದರಲ್ಲಿ ಆತ್ಮ ಪ್ರಧಾನ. ಇಲ್ಲಿ ಗಜೇಂದ್ರ ಏನ್ ಮಾಡ್ತಾನೆ, ಅಂತಹ ಆತ್ಮಕ್ಕೆ ಅಂದ್ರೆ ದೇವೋತ್ತಮ ಪರಮ ಪುರುಷನ ಆತ್ಮಕ್ಕೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಅವನ ಅಂಗಾಂಗಗಳಿಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ಸೊ ಅದೇ ರೀತಿ ವಿಶ್ವದ ಆತ್ಮ ಯಾರು, ಇಲ್ಲಿ ನಾರಾಯಣ ಅಂದ್ರೆ ಭಗವಾನ್ ವಿಷ್ಣು. ಬ್ರಹ್ಮಾದಿ ದೇವತೆಗಳು, ಮನುಷ್ಯರು ಎಲ್ಲರೂ ಕೂಡ ಅವನ ದೇಹದ ಬಾಹ್ಯ ಅಂಗಗಳು ಮಾತ್ರ. ಸೊ ಇಲ್ಲಿ ಮರಕ್ಕೆ ಬೇರೂರಿಸುವರ ಬಗ್ಗೆ ಒಂದು ಉಪಮೆಯನ್ನು ಅಂದ್ರೆ ಉದಾಹರಣೆಯನ್ನು ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಈ ಶ್ಲೋಕ ಅಚ್ಯುತನಂದ್ರೆ ಕೃಷ್ಣನನ್ನು ನೇರವಾಗಿ ಪೂಜಿಸುವುದರ ಶ್ರೇಷ್ಠತೆ ಮತ್ತು ವಿವಿಧ ದೇವತೆಗಳ ಪ್ರತ್ಯೇಕ ಆರಾಧನೆ ಮೇಲೆ ಅದಕ್ಕಿಂತ ಮುಖ್ಯ ಏಕೆ ಶ್ರೀಕೃಷ್ಣನ ಭಗವಂತನ ನೇರವಾದ ಪೂಜೆ, ಅಚ್ಯುತನ ಪೂಜೆ ಯಾಕೆ ಮುಖ್ಯ ಎನ್ನುವುದು ಗಜೇಂದ್ರನ ಈ ಶ್ಲೋಕದಿಂದ ನಾವು ತಿಳ್ಕೋಬಹುದು. ಮೊದಲನೇದಾಗಿ ಹೋಲಿಕೆಯಲ್ಲಿ ಇಲ್ಲಿ ಬೇರು ಅಂದ್ರೆ ಮರದ ಬೇರಿಗೆ ಹೋಲಿಸಲಾಗಿದೆ. ಇದು ಮರದ ಬೇರೇನಿದು ಪುರುಷೋತ್ತಮ ಅಂದ್ರೆ ಅಚ್ಯುತನ ಸಂಕೇತ. ಮರದ ಬೇರು, ಇಡೀ ಅಸ್ತಿತ್ವದ ಮೂಲ ಏನು, ಆ ಬೇರು, ಆ ಮರದ ಬೇರು. ಆದ್ರಿಂದ ಇಡೀ ಅಸ್ತಿತ್ವದ ಮೂಲ ನಮಗೆ ಇಲ್ಲಿ ದೇವೋತ್ತಮ ಪರಮ ಪುರುಷ. ಮತ್ತು ಕೊಂಬೆ ಮತ್ತು ಶಾಖೆಗಳು, ಇವೆಲ್ಲ ಉಪಶಾಖೆಗಳು, ಇವೆಲ್ಲ ದೇವತೆಗಳಿಗೆ ಹೋಲಿಸಲಾಗಿದೆ. ಸೊ ಇವರೆಲ್ಲ ಏನ್ ಮಾಡ್ತಾರೆ, ನಿರ್ವಾಹಕ ಶಕ್ತಿಗಳನ್ನು ಸಂಕೇತನೆ ಮಾಡ್ತಾರೆ ಅವರು. ಸೊ ಈ ತತ್ವ ಏನು ಅಂದ್ರೆ, ನಾವು ಇಡೀ ಮರದ ಅವಶ್ಯಕತೆಗಳು ಬೇರುಗೆ ನೀರುಣಿಸುವುದರಿಂದ ಮಾತ್ರ ಪೂರೈಸಲ್ಪಡುತ್ತೆ. ನಾವು ಎಲೆ ಮೇಲೆ ನೀರು ಹಾಕಿದ್ರೆ ಏನೂ ಆಗೋದಿಲ್ಲ. ಆ ಒಂದು ಎಲೆಗೆ ನೀರು ಸಿಕ್ಕಿದ್ರು ಆ ಎಲೆ ಆ ನೀರನ್ನು ಉಪಯೋಗಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಆ ಎಲೆಗೆ ಆ ನೀರು ಬೇರಿನ ಕಾಂಡಗಳ ಮೂಲಕ ಯಾವಾಗ ಬರುತ್ತೆ ಆವಾಗಲೇ ಅದಕ್ಕೆ ಅರ್ಥ ಆಗುತ್ತೆ. ಸೊ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ಶ್ರೀ ಪ್ರಭುಪಾದರು. ನಾವು ಏನೇ ದೇಹಕ್ಕೆ ಕೊಡಬೇಕು ಅಂದ್ರೆ ಪೋಷಕಾಂಶಗಳನ್ನ ಏನ್ ಮಾಡಬೇಕು, ನಾವು ಹೊಟ್ಟೆಗೆ ಕೊಡಬೇಕು. ಆಮೇಲೆ ಅದು ಹೊಟ್ಟೆ ಏನ್ ಮಾಡುತ್ತೆ, ಆ ಪೋಷಕಾಂಶಗಳನ್ನು ಜೀರ್ಣ ಮಾಡ್ಕೊಳ್ಳುತ್ತೆ. ಜೀರ್ಣ ಮಾಡ್ಕೊಂಡು ರಕ್ತದ ಮೂಲಕವಾಗಿ ಯಾವ ಅಂಗಕ್ಕೆ ಯಾವ ಪೋಷಕಾಂಶಗಳು ಬೇಕೋ ಅದನ್ನು ಪೂರೈಸುತ್ತೆ. ಸೊ ಇವಾಗ ನಾವು ಉದಾಹರಣೆಗೆ ಹೇಳ್ತಾರೆ, ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಇರುತ್ತೆ ಅಂತ ಹೇಳ್ತಾರೆ. ವಿಟಮಿನ್ ಎ ಇರುತ್ತೆ ಅಂದ್ಬಿಟ್ಟು ಕಣ್ಣಿಗೆ ವಿಟಮಿನ್ ಎ ಬೇಕಂತಾನು ಎಲ್ಲರೂ ಹೇಳ್ತಾರೆ. ಅದು ಕ್ಯಾರೆಟ್ ಜ್ಯೂಸ್ ತೆಗೆದ್ಬಿಟ್ಟು ಸೀದಾ ಕಣ್ಣಿಗೆ ಹಾಕಿದ್ರೆ ಏನಾಗುತ್ತೆ ಕಣ್ಣಿಗೆ ಹಾಕಿದ್ರೆ ಸೀದಾ ಕ್ಯಾರೆಟ್ ಜ್ಯೂಸು ಕಣ್ಣು ಹಾಳಾಗುತ್ತೆ. ಒಂದು 2 hours ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ಡಾಕ್ಟರ್ ಹತ್ರ ಓಡ್ಬೇಕಾಗುತ್ತೆ. ಅದೇ ಹೊಟ್ಟೆಗೆ ಹಾಕಿದ್ರೆ ಅದು ಹೊಟ್ಟೆಯಲ್ಲಿ ಜೀರ್ಣವಾಗಿ ಅದು ಒಂದು 2 hours ಅಲ್ಲಿ ಅದು ಆ ಪೋಷಕಾಂಶಗಳು ಕಣ್ಣಿಗೆ ಬೇಕಾದ ಎ ಅನ್ನಾಂಗ ಅಥವಾ ಎ ಅಂಶಗಳು ಏನಿದೆ, ವಿಟಮಿನ್ ಎ ಏನಿದೆ, ಅದನ್ನು ಅದು ಏನ್ ಮಾಡುತ್ತೆ, ಕಣ್ಣಿಗೆ ಎಲ್ಲೆಲ್ಲಿ ಬೇಕು ಪೂರೈಸುತ್ತೆ. ಅದೇ ರೀತಿ ವಿಟಮಿನ್ ಎ ದೇಹದ ಯಾವ್ಯಾವ ಅಂಗಗಳಿಗೆ ಬೇಕೋ ಅದಲ್ಲಿಗೆ ಪೂರೈಸುತ್ತೆ. ಅದೇ ನಮಗೆ ಜಿಡ್ಡಿನ ಅವಶ್ಯಕತೆ ಇರುತ್ತೆ, ತುಪ್ಪದ ಒಂದು ತಿನ್ಬೇಕು ಅಂತ ಹೇಳ್ತಾರೆ. ತುಪ್ಪ, ಹಾಲು ಇವೆಲ್ಲ ತಿಂದಾಗ ಸ್ವಲ್ಪ ಜಿಡ್ಡು ಸಿಗುತ್ತೆ. ಆ ಜಿಡ್ಡು ಕೂಡ ನಮ್ಮ ದೇಹಕ್ಕೆ ಬೇಕು. ಅದನ್ನ ಜಿಡ್ಡು ಅಂದ್ಬಿಟ್ಟು ನಾವು ಸೀದಾ ಕಣ್ಣಿಗೆ ಅಥವಾ ತಲೆಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಕೊಲೆಸ್ಟ್ರಾಲ್ ಅಂತಾರೆ. ಕೊಲೆಸ್ಟ್ರಾಲ್ ತಲೆಗೆ ಬೇಕು. ಚರ್ಮ ಒಂದು ಸ್ಮೂತ್ ಆಗಿರ್ಬೇಕಂದ್ರೆ ಅದಕ್ಕೂ ಕೂಡ ಕೊಲೆಸ್ಟ್ರಾಲ್ ಬೇಕು ಸ್ವಲ್ಪ ಮಟ್ಟಿಗೆ. ಸೊ ಈ ಕೊಲೆಸ್ಟ್ರಾಲ್ನ ನಾವು ಚರ್ಮಕ್ಕೆ ಸೀದಾ ಉಜ್ಜಿದ್ರೆ ಆಗೋದಿಲ್ಲ, ಅಲ್ಲಿ ತಲೆಯೊಳಗೆ ಮೆದುಳೊಳಗೆ ಸೀದಾ ಹಾಕ್ಲಿಕ್ಕೆ ಆಗೋದಿಲ್ಲ. ಅದನ್ನ ಹೊಟ್ಟೆಗೆ ಕೊಟ್ರೆ ಅದು ಹೊಟ್ಟೆ ಡೈಜೆಸ್ಟ್ ಮಾಡ್ಕೊಂಡು ರಕ್ತದ ಮೂಲಕವಾಗಿ ಅದು ಕೊಡುತ್ತೆ. ಅದೇ ರೀತಿ ಸೊ ಇಲ್ಲಿ ನಾವು ಮರದ ಬುಡಕ್ಕೆ ನೀರು ಹಾಕಿದ್ರೆ ಅಥವಾ ಹೊಟ್ಟೆಗೆ ಆಹಾರವನ್ನು ಕೊಟ್ಟಾಗ ಎಲ್ಲ ಕಾಲುಗಳಿಗೆ, ಎಲ್ಲ ಇಂದ್ರಿಯಗಳಿಗೆ ಅದು ತಕ್ಷಣವೇ ಶಕ್ತಿಯನ್ನು ತಮಗೆ ಯಾವ ರೀತಿಯ ಶಕ್ತಿ ಬೇಕೋ ಆ ರೀತಿಯ ಶಕ್ತಿಯನ್ನು ಹೊಟ್ಟೆಯ ಮೂಲಕವಾಗಿ ಪಡ್ಕೊಳ್ತವೆ. ಸೊ ಅದರಿಂದ ಇಲ್ಲಿ ಈ ಶ್ಲೋಕದ ಕೊನೆಯಲ್ಲಿ
ಗಜೇಂದ್ರ ಏನ್ ಹೇಳ್ತಾನೆ ಅಂದ್ರೆ ಅಚ್ಯುತೇಜ್ಯ ಅಂದ್ರೆ ಅಚ್ಯುತನ ಬದಲಾಗದ ಭಗವಂತ ಅಥವಾ ವಿಷ್ಣು ಅಥವಾ ಕೃಷ್ಣ ಆರಾಧೆಯೇ ಸರ್ವಾಹರಣಂ ಎಲ್ಲವನ್ನೂ ಆರಾಧಿಸುವ ಅಥವಾ ಅತ್ಯಂತ ಪರಿಪೂರ್ಣವಾದ ಆರಾಧನೆಯಾಗಿದೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಅಂದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳಾಗಿದೆ ಅಂದ್ರೆ ಎಲ್ಲೆಲ್ಲೋ ಬಹುದಿಕ್ಕಿನ ಪೂಜೆಯನ್ನು ನಿರಾಕರಿಸಿಬಿಟ್ಟು ಪರಮ ಮೂಲಕ್ಕೆ ಅಂದ್ರೆ ಏಕೀಕೃತ ಕೇಂದ್ರೀಕೃತ ಭಕ್ತಿಯನ್ನು ಪ್ರೋತ್ಸಾಹ ಮಾಡುತ್ತೆ ಈ ಶ್ಲೋಕ. ಬಹುದಿಕ್ಕಿನ ಪೂಜೆ ಅಂದ್ರೆ ಶಿವನಿಗೆ ಪೂಜೆ ಮಾಡೋದು, ಅವ್ರಿಗೆ ಪೂಜೆ ಮಾಡೋದು, ಇವ್ರಿಗೆ ಪೂಜೆ ಮಾಡೋದು, ಅವ್ರು ಯಾರು ಏನ್ ಮಾಡ್ತಾರೆ ನಮ್ಮ ಜನ್ಮ ಮೃತ್ಯು ಜರಾ ವ್ಯಾಧಿಗಳಿಂದ ಮುಕ್ತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಕೂಡ ಈ ಐಹಿಕ ಲೋಕದ ತ್ರಿಗುಣಗಳಿಂದ ಬಂಧಿತರಾಗಿದ್ದಾರೆ. ಅವರು ಸ್ವಲ್ಪ ಉತ್ತಮ ಮಟ್ಟದಲ್ಲಿರೋ, ತುಂಬಾ ಉತ್ತಮ ಮಟ್ಟದಲ್ಲಿರೋ, ನಾವು ಸ್ವಲ್ಪ ತುಂಬಾ ಕೆಳಮಟ್ಟದಲ್ಲಿದ್ದೇವೆ ಅಷ್ಟೇ. ಆದ್ರೆ ಎಲ್ಲರೂ ಕೂಡ ಆ ಬ್ರಹ್ಮ ಪುವನ ಲೋಕ 84 ಲಕ್ಷ ಯೋನಿಗಳಿರುವ ಎಲ್ಲಾ ಯೋನಿಗಳಿಗೂ ಹುಟ್ಟು ಮುಪ್ಪು ಮರಣ ಇದ್ದದ್ದೇ. ಸೊ ಅದರಿಂದ ನಾವು ಸಂಪೂರ್ಣವಾಗಿ ಏನ್ ಮಾಡ್ಬೇಕು ಅಂದ್ರೆ ಭಗವಂತ ಇದು ಗಜೇಂದ್ರನ ಈ ಶ್ಲೋಕದ ಮೂಲಕ ಪ್ರಾರ್ಥನೆ ಮೂಲಕ ನಾವೇನ್ ತಿಳ್ಕೊಬೇಕು ಅಂದ್ರೆ ಭಗವಂತನಿಗೆ ನಾವು ಸಂಪೂರ್ಣ ಶರಣ ಆದಾಗ ತಕ್ಷಣವೇ ಭಗವಂತ ಸಹಾಯ ಮಾಡ್ತಾನೆ. ಆದ್ರಿಂದ ಬುದ್ಧಿವಂತನಾದ ಮನುಷ್ಯ, ಶ್ರೀಲ ಪ್ರಭುಪಾದರು ಈ ಕೊನೆಯಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾರೆ, ಬುದ್ಧಿವಂತನಾದ ಮನುಷ್ಯ ತಾತ್ಕಾಲಿಕ ಲಾಭಗಳಿಗಾಗಿ ದೇವತೆಗಳನ್ನು ಆಶ್ರಯಿಸದೆ ಶಾಶ್ವತ ಅಪಾಯದಿಂದ ಅಂದ್ರೆ ಈ ಅಪಾಯಗಳಿಂದ ನಾವು ಈ ಐಹಿಕ ಲೋಕದ ಅಪಾಯಗಳೇನಿದೆ ಇವುಗಳಿಂದ ನಮಗೆ ಶಾಶ್ವತವಾಗಿ ಮುಕ್ತಿ ಸಿಗ್ಬೇಕು ಅಂದ್ರೆ ಸಕಲಕ್ಕೆ ಮೂಲನಾದ ದೇವೋತ್ತಮ ಪರಮಪುರುಷನಿಗೆ ಶರಣ ಆಗ್ಬೇಕು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಯಾರ್ಯಾರು ಏನಾದ್ರು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಯಾರು ಏನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ ಪ್ರಭುಜಿ, ಎಲ್ಲ ನೀವು ಹೇಳ್ತೀರಾ. ಸರಿ, ಹಾಗೆ ಮುಂದೆ ಹೋಗೋಣ. ಸೊ ಭಾಗವತದ ಒಂದು ಶ್ಲೋಕ ಇಲ್ಲಿ ಕೊಟ್ಟಿದ್ದಾರೆ, 4:31-14 ಏನು ಕೊಟ್ಟಿದ್ದಾರೆ ನೋಡೋಣ. ಅದೇ ಹೇಳಿದ್ದಾರೆ ಅವರು, ಕಾಂಡಕ್ಕೆ ನೀರೆರಿಬೇಕು ಅಂತ ಅದೇ ಹೇಳಿದ್ದಾರೆ. ಸೊ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 31. ತಂ ತದ್ವದಾರ್ಥಮುಪಲಭ್ಯ ಜಗನ್ನಿವಾಸ ಸ್ತೋತ್ರಂ ನಿಮಿಷ್ಯ ದಿವಿಜೈ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಗರುಡೇನ ಸಮುಹ್ಯಮಾನ ಚಕ್ರಾಯುಧೋ ಅಭ್ಯಗಮಾದಾಶು ಯತೋ ಗಜೇಂದ್ರ. ಈಗ ರಿಪೀಟ್ ಮಾಡೋಣ. ತದ್ವಾದಾರ್ಥಮುಪಲಭ್ಯ ಜಗನ್ನಿವಾಸ ತಂ ತದ್ವತಾರ್ಥಂ ಉಪಲಭ್ಯ ಜಗನ್ನಿವಾಸ ಸ್ತೋತ್ರಂ ನಿಶಮ್ಯ ದಿವಿಜೈ ಸಹ ಸಂಸ್ತುವದ್ಭಿಃ ಸ್ತೋತ್ರಂ ನಿಮಿಷ್ಯ ದಿವಿಜೈ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಗರುಡೇನ ಸಮುಹ್ಯಮಾನ ಛಂದೋಮಯೇನ ಗರುಡೇನ ಸಮುಹ್ಯಮಾನ ಚಕ್ರಾಯುಧ ಅಭ್ಯಗಮತ್ ಆಶು ಯತ್ ಗಜೇಂದ್ರ ಚಕ್ರಾಯುಧ ಅಭ್ಯಗಮತ್ ಆಶು ಯತ್ ಗಜೇಂದ್ರ ಯಾರಾದ್ರೂ ಓದ್ತೀರಾ ಶ್ಲೋಕನ? ಓದ್ಲಾ ಗುರುಜಿ? ಓದಿ ಮಾತಾಜಿ. ಹಾಗೆ ಓದಿ ಶ್ಲೋಕ ಓದಿ. 31. ತಂ ತದ್ವದಾರ್ಥಮುಪಲಭ್ಯ ಜಗನ್ನಿವಾಸಃ ಸ್ತೋತ್ರಂ ನಿಶಮ್ಯ ದಿವಿಜೈ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಗರುಡೇನ ಸಮುಹ್ಯಮಾನ ಚಕ್ರಾಯುಧ ಅಭ್ಯಗಮತ್ ಆಶು ಯಥ ಗಜೇಂದ್ರ. ಓದ್ಲಾ ಪ್ರಭುಜೆ?
ಓದಿ ಮತ್ತೆ. तं तद्वदार्थमुपलभ्य जगन्निवासः स्तोत्रं निशम्य दिविजैः सह संस्तुवद्भिः छन्दोमयेन गरुडेन समूह्यमानः चक्रायुधो अभ्यगमदाशुयतो गजेन्द्रः. हरे कृष्ण प्रभुजी. ಹರೇ ಕೃಷ್ಣ ಓದ್ಲಾ ಪ್ರಭುಜಿ? ಓದಿ ಮತ್ತೆ. ಶ್ಲೋಕ 31. तं तद्वदार्थमुपलभ्ಯ जगन्निवासः स्तोत्रं निशम्य दिविजैः सह संस्तुवद्भिः छन्दोमयेन गरुडेन समूह्यमानः चक्रायुधोऽप्यगमदाशु यतो गजेन्द्रः. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಓದಿ ಮತ್ತೆ. ಶ್ಲೋಕ 31. तं तद्वर्थमुपलभ्य जगन्निवासः स्तोत्रं निशम्य दिविजैः संस्तुवद्भिः छन्दोमयेन गरुडेन समूह्यमानः चक्राद्यभ्यो गमः दाशु यतो गजेन्द्रः. हरे कृष्ण प्रभुजी, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. तं तद्वदार्थमुपलभ्य जगन्निवासः स्तोत्रं निशम्य दिविजैः सह संस्तुवद्भिः छन्दोमयेन गरुडेन समूह्यमानः चक्रायुधोऽभ्यगमदाशु यथो गजेन्द्रः. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಓದ್ತೇನೆ. ಶ್ಲೋಕ 30. ತದ್ವದಾರ್ಥमुपलभ्य जगन्निवासः स्तोत्रं निशम्य दिविजैः संस्तुवद्भिः छन्दोमयेन गरुडेन समूह्यमानः चक्रायुधोऽभ्यगमदाशु यतो गजेन्द्रः. हरे कृष्ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ಓದ್ಲಾ? ಓದಿ ಮತ್ತೆ. ಓದಿ. तं तद्वदात्रमुपलभ्य जगन्निवासः स्तोत्रं निशम्य दिविजैः सह संस्तुवद्भिः छन्दोमयेन गरुडेन समूह्यमानः चक्रायुधोऽभ्यगमदाशु यतो गजेन्द्रः. हरे कृष्ण. ಹರೇ ಮತ್ತೆ ಯಾರಾದ್ರೂ ಓದ್ತೀರಾ? ಸರಿ, ಎಲ್ಲರದ್ದು ಓದಿದ್ದಾಗಿದ್ರೆ ಇದು ಶಬ್ದಾರ್ಥಗಳನ್ನು ನೋಡೋಣ. ತಂ ಅವನನ್ನು, ಗಜೇಂದ್ರನನ್ನು, ತದ್ವತ್ ಆ ರೀತಿಯಲ್ಲಿ, ಆರ್ತಂ ಅತ್ಯಂತ ನಿರುತ್ಸಾಹಿಯಾದವನನ್ನು ಮೊಸಳೆಯಿಂದ ಆಕ್ರಮಿತನಾದುದರಿಂದ, ಉಪಲಭ್ಯ ತಿಳಿದು, ಜಗನ್ನಿವಾಸ ಎಲ್ಲೆಡೆಗಳಲ್ಲೂ ಇರುವ ಭಗವಂತನು, ಸ್ತೋತ್ರಂ ಪ್ರಾರ್ಥನೆಯನ್ನು, ನಿಶಮ್ಯ ಕೇಳಿ, ದಿವಿಜೈ ಸ್ವರ್ಗಲೋಕ ನಿವಾಸಿಗಳ, ಸಹ ಜೊತೆಗೆ, ಸಂಸ್ತುವದ್ಭಿಹಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವವರಾದ, ಚಂದೋಮಯೇನ ಅವನು ಅಪೇಕ್ಷಿಸಿದ ವೇಗದಿಂದ, ಗರುಡೇನ ಗರುಡನಿಂದ, ಸಮೂಹ್ಯಮಾನ ಒಯ್ಯಲ್ಪಟ್ಟು, ಚಕ್ರ ತನ್ನ ಚಕ್ರವನ್ನು ತೆಗೆದುಕೊಂಡು, ಆಯುಧ ಮತ್ತು ಗದೆಯಂತಹ ಇದರ ಆಯುಧಗಳನ್ನು, ಅಭ್ಯಗಮತ್ ಆಗಮಿಸಿದನು,
ಅಭ್ಯಗಮತ್ ಆಗಮಿಸಿದನು. ಆಶು ಕೂಡಲೇ, ಆಶು ಆಶು ಕೂಡಲೇ, ಕೂಡಲೇ, ಯಥ ಎಲ್ಲಿ, ಯಥಾ ಎಲ್ಲಿ, ಎಲ್ಲಿ, ಗಜೇಂದ್ರ ಆನೆಗಳ ರಾಜ ಗಜೇಂದ್ರನು ಇದ್ದನೋ. ಗಜೇಂದ್ರ ಆನೆಗಳ ರಾಜ ಗಜೇಂದ್ರನು ಗಜೇಂದ್ರನು ಇದ್ದನು. ಇದ್ದನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸ್ತೋತ್ರ ಮಾಡಿದ ಗಜೇಂದ್ರನ ಆರ್ಥ ಸ್ಥಿತಿಯನ್ನು ಅರಿತು ಸರ್ವಾಂತರ್ಯಾಮಿಯಾದ ದೇವೋತ್ತಮ ಪರಮಪುರುಷನು ತನ್ನನ್ನು ಸ್ತುತಿಸುತ್ತಿರುವ ದೇವತೆಗಳೊಡನೆ ಅಲ್ಲಿ ಪ್ರತ್ಯಕ್ಷನಾದನು. ಚಕ್ರ ಮತ್ತು ಇತರ ಆಯುಧಗಳನ್ನು ಧರಿಸಿ ಗರುಡ ವಾಹನನಾಗಿ ತನ್ನ ಇಚ್ಛಾನುಸಾರ ಅತ್ಯಂತ ವೇಗವಾಗಿ ಅವನು ಅಲ್ಲಿಗೆ ಬಂದನು. ಹೀಗೆ ಅವನು ಗಜೇಂದ್ರನ ಮುಂದೆ ಕಾಣಿಸಿಕೊಂಡನು. ಈಗ ರಿಪೀಟ್ ಮಾಡೋಣ. ಸ್ತೋತ್ರ ಮಾಡಿದ ಗಜೇಂದ್ರನ ಅರ್ಥ ಸ್ಥಿತಿಯನ್ನು ಅರಿತು ಸ್ತೋತ್ರ ಮಾಡಿದ ಗಜೇಂದ್ರನ ಆರ್ಥ ಸ್ಥಿತಿಯನ್ನು ಅರಿತು ಸರ್ವಾಂತರ್ಯಾಮಿಯಾದ ದೇವೋತ್ತಮ ಪರಮಪುರುಷನು ಸರ್ವಾಂತರ್ಯಾಮಿಯಾದ ಪರಮಪುರುಷನು ತನ್ನನ್ನು ಸ್ತುತಿಸುತ್ತಿರುವ ದೇವತೆಗಳೊಡನೆ ಅಲ್ಲಿ ಪ್ರತ್ಯಕ್ಷನಾದನು. ಚಕ್ರ ಮತ್ತು ಇತರ ಆಯುಧಗಳನ್ನು ಧರಿಸಿ ಗರುಡ ವಾಹನನಾಗಿ ತನ್ನ ಇಚ್ಛಾನುಸಾರ ಅತ್ಯಂತ ವೇಗವಾಗಿ ಅವನು ಅಲ್ಲಿಗೆ ಬಂದನು. ಹೀಗೆ ಅವನು ಗಜೇಂದ್ರನ ಮುಂದೆ ಕಾಣಿಸಿಕೊಂಡನು. ಭಾವಾರ್ಥ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಸಣ್ಣದಾಗಿದೆ, ನಾನೇ ಓದ್ಬಿಡ್ತೀನಿ. ಗಜೇಂದ್ರನು ಕಷ್ಟದ ಸ್ಥಿತಿಯಲ್ಲಿದ್ದು ದೇವೋತ್ತಮ ಪರಮಪುರುಷನ ಅನುಗ್ರಹಕ್ಕಾಗಿ ಸ್ತೋತ್ರ ಮಾಡುತ್ತಿದ್ದನು. ಆದುದರಿಂದ ಕೂಡಲೇ ಅವನ ನೆರವಿಗೆ ಹೋಗಬಹುದಾಗಿದ್ದ ದೇವತೆಗಳು ಹಿಂಜರಿದರು ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ನಿರ್ದಿಷ್ಟವಾಗಿ ಸೂಚಿಸುತ್ತಾರೆ. ಗಜೇಂದ್ರನ ಸ್ತೋತ್ರವು ಭಗವಂತನು ಕುರಿತಾಗಿದ್ದುದರಿಂದ ಅವರು ಅಸಮಾಧಾನಗೊಂಡರು. ಆದರೆ ಹೀಗೆ ಭಾವಿಸುವುದೇ ಒಂದು ಅಪರಾಧವಾಗಿತ್ತು. ಆ ಕಾರಣದಿಂದಲೇ ಭಗವಂತನೇ ಅಲ್ಲಿಗೆ ಹೋದಾಗ ಅವರು ಕೂಡ ಅಲ್ಲಿಗೆ ಹೋಗಿ ತಮ್ಮ ಅಪರಾಧಕ್ಕೆ ಕ್ಷಮೆ ದೊರೆತೀತೆಂದು ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಗಜೇಂದ್ರ ಏನ್ ಮಾಡ್ತಾ ಇದ್ದಾನೆ, ಗಜೇಂದ್ರ ಅಂತೂ ಪ್ರಾರ್ಥನೆ ಸಲ್ಲಿಸ್ಬಿಟ್ಟ. ಆಮೇಲೆ ಭಗವಂತ ತಕ್ಷಣ ತನ್ನ ಗರುಡ ವಾಹನನಾಗಿ ತನ್ನ ಸಕಲಾಯುಧಗಳನ್ನು ಧರಿಸಿಕೊಂಡು ಅವನಿಗೆ ದರ್ಶನ ಕೊಡ್ಲಿಕ್ಕೆ ಬಂದೇ ಬಿಟ್ಟ. ಸೊ ಇಲ್ಲಿ ಭಗವಂತ ನೋಡಿ, ಆ ಮೊಸಳೆಯನ್ನು ಕೊಡ್ಲಿಕ್ಕೆ ಇಷ್ಟೆಲ್ಲ ಆಯುಧಗಳು ಬೇಕಾಗಿಲ್ಲ. ಆದ್ರೂ ನೋಡಿ ತನ್ನ ಭಕ್ತನಿಗೆ ಒಂದು ದರ್ಶನ ಕೊಡ್ಲಿಕ್ಕೋಸ್ಕರ ಚಕ್ರ ಇತರ ಆಯುಧಗಳನ್ನು ಧರಿಸಿಕೊಂಡು ಗರುಡ ವಾಹನನಾಗಿ ಇಚ್ಛಾನುಸಾರ ಅತ್ಯಂತ ವೇಗ, ಅಂದ್ರೆ ಭಗವಂತನ ಇಚ್ಛೆ ಅಂದ್ರೆ ಅದು ಕ್ಷಣಾರ್ಧದಲ್ಲಿ ಮುಟ್ಬಿಡ್ತಾನೆ ಭಗವಂತ. ಅತ್ಯಂತ ವೇಗವಾಗಿ ಅವನು ಗಜೇಂದ್ರನ ಮುಂದೆ ಬಂದು ಗಜೇಂದ್ರನ ಮುಂದೆ ಅವನು ದರ್ಶನವನ್ನು ಕೊಡ್ತಾನೆ. ಮತ್ತೆ ಈ ಪರಿಸ್ಥಿತಿಯಲ್ಲಿ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಅದಕ್ಕಿಂತ ಮುಂಚೆ ಈ ಶ್ಲೋಕ ಭಗವಂತನ ಭಗವತ್ಸಲತೆ, ಭಕ್ತವತ್ಸಲತೆ ಮತ್ತು ಅಪ್ರತಿಮ ವೇಗದ ಗುಣಗಳನ್ನು ಎತ್ತಿ ತೋರಿಸುತ್ತದೆ. ಅಂದ್ರೆ ಎಷ್ಟು ಭಕ್ತವತ್ಸಲ ಅವನು ಅಂದ್ಬಿಟ್ಟು, ಆಮೇಲೆ ಎಷ್ಟು ವೇಗದಿಂದ ಬರ್ತಾ ಇದ್ದಾನೆ ಅವನು ಸ್ತುತಿಸೋದು ಕೇಳಿದ ತಕ್ಷಣ ಚಂದೋಮಯೇನ ಅಂದ್ರೆ ಗರುಡನ ಮೇಲೆ ಹಸೀಸನಾಗಿ, ಆಶು ವೇದಮಯನಾದ ಚಂದೋಮಯೇನ ಮತ್ತು ಗಜೇಂದ್ರನ ಸ್ಥಳಕ್ಕೆ ಅವನು ಧಾವಿಸಿ ಬಂದಿದ್ದಾನೆ. ಸೊ ಜಗನ್ನಿವಾಸ ಅಂದ್ರೆ ಜಗತ್ತಿಗೆ ಆಶ್ರಯನಾದ ಶ್ರೀಹರಿ ಜಗನ್ನಿವಾಸ ಗಜೇಂದ್ರನು ತೀವ್ರವಾಗಿ ದುಃಖಿತವಾಗಿರೋದು, ತನ್ನ ಭಕ್ತನಾದ ಗಜೇಂದ್ರ ತೀವ್ರವಾಗಿ ದುಃಖಿತನಾಗಿರುವುದು ಕಂಡು ಅವನು ಬರ್ತಾನೆ. ಜೊತೆಗೆ ದೇವತೆಗಳು ಕೂಡ ಅವನನ್ನು ಆರಾಧಿಸುತ್ತಿದ್ದ ದೇವತೆಗಳು ಕೂಡ ಭಗವಂತನ ಹಿಂದೆನೆ ಬರ್ತಾರೆ. ಇಲ್ಲಿ ಆರ್ತಮುಪಲಭ್ಯ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ 30ನೇ ಶ್ಲೋಕದಲ್ಲಿ ನಾವು ಏನು ನೋಡಿದ್ವಿ, ಗಜೇಂದ್ರ ತನ್ನ ಪ್ರಾರ್ಥನೆಯನ್ನು ಪೂರ್ಣಗೊಳಿಸಿದ್ದಾನೆ. 30ನೇ ಶ್ಲೋಕ ಕೊನೆಯ ಶ್ಲೋಕ, ಅದು ಗಜೇಂದ್ರನ ಪ್ರಾರ್ಥನೆ. ತಕ್ಷಣ ಪೂರ್ಣಗೊಳಿಸಿದ ತಕ್ಷಣ ಏನ್ ಮಾಡ್ತಾ ಇದ್ದಾನೆ ಭಗವಂತ, ಸಮಸ್ತ ಜಗತ್ತಿಗೆ ಆಶ್ರಯನಾದ ಜಗನ್ನಿವಾಸ ಶ್ರೀಹರಿ ಗಜೇಂದ್ರನಿಯ ತದ್ವದಾರ್ಥಂ ಅದನ್ನು ತೀವ್ರ ದುಃಖವನ್ನು ತಿಳಿದುಕೊಳ್ತಾನೆ ಮತ್ತು ತಕ್ಷಣ ಹಾಜರಾಗ್ತಾನೆ. ಮತ್ತೆ ಇಲ್ಲಿ ದೇವತೆಗಳ ಪಾತ್ರ ಏನು ಅಂದ್ರೆ, ಗಜೇಂದ್ರನಿಗೆ ಸಹಾಯ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ದೇವತೆಗಳು
ತಕ್ಷಣ ಅವರು ತಮ್ಮ ತಪ್ಪನ್ನು ಅರ್ಥಕೊಳ್ತಾ ಇದ್ದಾರೆ. ನಾವು ಹೋಗಿ ಸಹಾಯ ಮಾಡಬಹುದಾಗಿತ್ತು, ನಮ್ಮ ಹೆಸರು ಕರೀಲಿಲ್ಲ ಅಂತ ನಾವು ಹೋಗ್ಲಿಲ್ವಲ್ಲ ಅಂದ್ಬಿಟ್ಟು ಒಂದು ರೀತಿ ಅಹಂಕಾರವನ್ನು ತೋರಿಸ್ಬಿಟ್ವಲ್ಲ ನಾವು. ಸೊ ಅದರಿಂದ ಹರಿನೇ ಬರುವಂತ ಆಯ್ತಲ್ಲ, ಈ ಕೆಲಸ ನಾವು ಮಾಡ್ಬೋದಾಗಿತ್ತು. ಸೊ ನಾವು ಮಾಡ್ಬಿಟ್ಟು ಹರಿಗೆ ಹರಿಯ ಕೃಪೆ ನಮ್ಮ ಮೇಲೆ ಇದ್ದೇ ಇರುತ್ತೆ. ಹರಿಯ ಭಕ್ತರಿಗೆ ಸಹಾಯ ಮಾಡಿದ್ರೆ ಹರಿಯ ಕೃಪೆ ಯಾಕೆ ಇರುವುದಿಲ್ಲ, ಇದ್ದೇ ಇರುತ್ತೆ. ಆದ್ರೆ ದೇವತೆಗಳು ಅದನ್ನು ಮಾಡ್ಲಿಲ್ಲ. ಅವ್ರು ಅಂದ್ಕೊಂಡ್ರು ಅಯ್ಯೋ ನಾವು ತಪ್ಪು ಮಾಡ್ಬಿಟ್ವಲ್ಲ ಅಂತ ಅವ್ರಿಗೂ ಕೂಡ ಒಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಕುಟುಕ್ತಾ ಇತ್ತು. ಸೊ ಅದರಿಂದ ಅವ್ರು ಏನ್ ಮಾಡ್ತಾರೆ, ಹರಿ ಬಂದ ತಕ್ಷಣ ದೇವತೆಗಳು ಕೂಡ ಬರ್ತಾರೆ. ಇನ್ನೂ ಒಂದು ಬೇರೆ ರೀತಿಯಿಂದ ನಾವು ನೋಡೋದಾದ್ರೆ, ಭಗವಂತ ಬಂದಿದ್ದಕ್ಕಾಗಿ ಎಲ್ಲಾ ದೇವತೆಗಳಿಗೂ ಕೂಡ ಭಗವಂತನ ದರ್ಶನ ಆಗೋಯ್ತು. ಇಲ್ಲಾಂದ್ರೆ ಭಗವಂತನ ದರ್ಶನಕ್ಕೆ ಆಗ್ಬೇಕು ಅಂದ್ರೆ ದೇವತೆಗಳು ಕೂಡ ಕಷ್ಟ. ಈಗ ಇದು ಕ್ಷೀರೋದಕಶಾಹಿ ವಿಷ್ಣು ದರ್ಶನ ಆಗ್ಬೇಕು ಅಂದ್ರೆ ಬ್ರಹ್ಮನಿಗೂ ಕೂಡ ದರ್ಶನ ಆಗೋದಿಲ್ಲ. ಕೃಷ್ಣನ ದರ್ಶನ ಆಗ್ಬೇಕು ಅಂದ್ರೆ ಇಲ್ಲಿ ಬ್ರಹ್ಮನಿಗೂ ಕೂಡ ಆಗೋದಿಲ್ಲ. ಎಲ್ಲಾಗತ್ತೆ, ಆಗೋದಿಲ್ಲ ಅವರಿಗೆ. ಸೊ ಅವರೆಲ್ಲ ಕೃಷ್ಣನ ದರ್ಶನ ಮಾಡ್ಲಿಕ್ಕೆ ಬೃಂದಾವನಕ್ಕೆ ಬರ್ತಾ ಇದ್ರು ಮಾರುವೇಷದಲ್ಲಿ. ಸೊ ಅದರಿಂದ ಅದಕ್ಕೂ ಅವ್ರಿಗೂ ಕೂಡ ದೇವತೆಗಳಿಗೂ ಕೂಡ ಭಗವಂತನ ದರ್ಶನ ಕಷ್ಟ. ಸೊ ಅಂತಹ ದರ್ಶನವನ್ನು ಗಜೇಂದ್ರನ ಮೂಲಕವಾಗಿ ಪಡ್ಕೊಂಡಂಗೂ ಆಯ್ತು. ಸೊ ಒಂದ್ ರೀತಿ ಅವ್ರಿಗೂ ಸ್ವಲ್ಪ ಮನಸ್ಸಿನಲ್ಲಿ ಅನಿಸ್ತಾ ಇದೆ, ನಾವೇ ಮಾಡ್ಬೋದಿತ್ತು, ಗಜೇಂದ್ರನಿಗೆ ಸಹಾಯ ಮಾಡ್ಬೋದಿತ್ತೇನೋ, ಆದ್ರೆ ಅವ್ರು ನಮ್ಮನ್ನು ಕರೀಲಿಲ್ವಲ್ಲ, ಅದಕ್ಕೆ ನಾವು ಹೋಗೋದ್ ಬೇಡ ಅಂತ ಹೋಗ್ಲಿಲ್ಲ ಅವರು. ಸೊ ಅವ್ರೇನ್ ಮಾಡ್ತಾರೆ, ಅವಾಗ ದೇವತೆಗಳು ಕೂಡ ಭಗವಂತನ ಹಿಂದೆ ಬರ್ತಾರೆ. ಸೊ ಅವ್ರೇನ್ ಭಗವಂತ ಹೇಗ್ ಬರ್ತಾನೆ, ಸಾಮಾನ್ಯ ರೀತಿಯಲ್ಲಿ ಬರ್ತಾ ಇಲ್ಲ, ತನ್ನ ದಿವ್ಯ ಸ್ವರೂಪದೊಂದಿಗೆ ಬರ್ತಾ ಇದ್ದಾನೆ. ಗರುಡ ಮೇಲೆ ಆಸೀಸನಾಗಿ ಚಂದೋಮಯ ಗರುಡ, ದೇವತನ ವೇದಮಯವಾದ ಚಂದೋಮಯ ಗರುಡ, ಗರುಡನ ಮೇಲೆ ಕುತ್ಕೊಂಡು ಗರುಡನು ಮನಸ್ಸಿಗಿಂತ ವೇಗವಾಗಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಆದ ತಕ್ಷಣ ಗರುಡನ ವೇಗದಲ್ಲಿ ತಕ್ಷಣವೇ ಆಶು ಅಂದ್ರೆ ತಕ್ಷಣ. ಇಲ್ಲಿ ಭಕ್ತರ ಸಂಕಷ್ಟವನ್ನು ಪರಿಹರಿಸಲು ಭಗವಂತನಿಗೆ ಎಷ್ಟು ತೀವ್ರವಾದ ಆತುರತೆ ಇದೆ ಅಂದ್ಬಿಟ್ಟು ಈ ಶ್ಲೋಕದಿಂದ ನಾವು ತಿಳ್ಕೊಬಹುದು. ಇಲ್ಲಿ ವೇದ ಅಂದ್ರೆ ಗರುಡನು ವೇದಗಳ ಸಾಕಾರ ರೂಪ. ವೇದಗಳ ಜ್ಞಾನದಿಂದ ಮಾತ್ರ ಭಗವಂತನನ್ನು ತಲುಪಲಿಕ್ಕೆ ಸಾಧ್ಯ. ಸೊ ಅದರಿಂದ ಗರುಡ ಕೂಡ ಇಲ್ಲಿ ವೇದಗಳ ಅದರ ಸಂಕೇತವನ್ನು ಕೊಡ್ತಾನೆ. ಸೊ ನಂತರ ಚಕ್ರಾಯುಧ, ಅಲ್ಲಿ ಭಗವಂತ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಸೊ ಸುದರ್ಶನ ಚಕ್ರ ಹಿಡ್ಕೊಂಡು, ಸುದರ್ಶನ ಚಕ್ರ ಎಲ್ಲಿದೆ ಅಲ್ಲಿ ಸಕಲ ಶತ್ರುಗಳ ನಾಶವಾಗುತ್ತೆ. ಸೊ ಅದರಿಂದ ಅವನು ಭಕ್ತನ ರಕ್ಷಣೆಗಾಗಿ ಅವನ ಶತ್ರುವಾದ ಮೊಸಳೆಯನ್ನು ಸಂಹರಿಸಲಿಕ್ಕಾಗಿ ಸಂಪೂರ್ಣವಾಗಿ ಗದೆ ಮತ್ತು ಚಕ್ರಗಳ ಸಮೇತವಾಗಿ ಬಂದಿದ್ದಾನೆ. ಸೊ ಮತ್ತು ಭಗವಂತ ಆಶು ಅಭ್ಯಗಮತ್ ಅಂದ್ರೆ ಅಸಾಧಾರಣ ಪ್ರತಿಕ್ರಿಯೆಯಲ್ಲಿ ಸಾಧಾರಣವಾಗಿ ಭಗವಂತನು ದೇವತೆಗಳ ಮೂಲಕ ಅಥವಾ ದೂತರ ಮೂಲಕ ಕಾರ್ಯನಿರ್ವಹಿಸ್ತಾನೆ. ಆದ್ರೆ ಗಜೇಂದ್ರನ ಮೊರೆ ಶುದ್ಧ ಭಕ್ತಿಯಿಂದಿತ್ತು ಮತ್ತು ಅವನು ಏನ್ ಮಾಡ್ತಾನೆ, ಸಂಕಟವೂ ಕೂಡ ತೀವ್ರವಾಗಿತ್ತು. ಆದ್ರಿಂದ ಭಗವಂತನೇ ತಾನೇ ಸ್ವಯಂ ಆಶು ಅಭ್ಯಗಮತ್ ತನ್ನ ಪೂರ್ಣ ಶಕ್ತಿಯೊಂದಿಗೆ ಪ್ರತ್ಯಕ್ಷನಾಗ್ತಾನೆ, ತಾನೇ ಸ್ವಯಂ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಸೊ ಅವ್ರು ಬೇರೆ ಯಾರಿಗೂ ಡೆಲಿಗೇಟ್ ಮಾಡ್ಲಿಲ್ಲ. ಸೊ ಇದು ಭಕ್ತರು ಸ್ಪೆಷಲ್ ಫೇವರ್ ಕೊಡ್ತಾನೆ ಭಗವಂತ. ಎಲ್ಲರ ಕೆಲಸವನ್ನು ಭಗವಂತ ತನ್ನ ಏಜೆಂಟ್ಗಳ ಮೂಲಕ ಮಾಡಿಸ್ಕೊತಾನೆ. ಆದ್ರೆ ಭಕ್ತರಿಗೋಸ್ಕರ ತಾನೇ ಸ್ವಯಂ ಬರ್ತಾನೆ. ಇದು ಭಗವದ್ಗೀತೆಯಲ್ಲೂ ಕೂಡ ಇದು ಹೇಳಲಾಗಿದೆ ಮತ್ತು ಭಾಗವತದ ಮೊದಲನೇ ಸ್ಕಂದದಲ್ಲೂ ಕೂಡ ಈ ಮಾತನ್ನು ನಾವು ನೋಡಿದ್ದೇವೆ. ಭಗವಂತ ಏನ್ ಮಾಡ್ತಾನೆ, ಭಕ್ತರನ್ನು ತನ್ನ ಸ್ವಯಂ ಆಗಿ ತನ್ನ ಸ್ಪೆಷಲ್ ಪ್ರಿವಿಲೇಜ್ ಭಕ್ತರಿಗೆ ತಾನೇ ಬಂದ್ಬಿಡ್ತಾನೆ. ಸೊ ಅದರಿಂದ ಯಾವುದೇ ವಿಳಂಬವಿಲ್ಲದೆ ಭಗವಂತ ಆಶು ಅಭ್ಯಗಮತ್ ತನ್ನ ಪೂರ್ಣ ಶಕ್ತಿಯೊಂದಿಗೆ ಪ್ರತ್ಯಕ್ಷನಾಗ್ತಾನೆ. ಇದು ದೇವತೆಗಳ ಸಂಕೋಚ ಮತ್ತು ಭಗವಂತನ ಭಕ್ತ ವತ್ಸಲತೆಯನ್ನು ಸೂಕ್ಷ್ಮವಾಗಿ ವಿವರಿಸುತ್ತೆ. ಇಲ್ಲಿ ದೇವತೆಗಳು ಸಂಕೋಚ ಪಡ್ತಾ ಇದ್ರೆ, ನನ್ನ ಕರೆದಿಲ್ಲ ನಾನು ಯಾಕೆ ಹೋಗ್ಲಿ ಅನ್ನೋ ಒಂದು ಸಂಕೋಚ. ಆದ್ರೆ ಭಗವಂತನಿಗೆ ಆ ತರ ಏನಿಲ್ಲ. ಸೊ ಈ ತಾತ್ಪರ್ಯದ ನಾವು ಏನ್ ತಿಳ್ಕೊಬೇಕು ಅಂದ್ರೆ, ಗಜೇಂದ್ರ ಮೋಕ್ಷದ ನಿರ್ಣಾಯಕ ಕ್ಷಣವನ್ನು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಏನ್ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಅಪರಾಧದ ಭಾವನೆ. ದೇವತೆಗಳು ಗಜೇಂದ್ರನ ಪ್ರಾರ್ಥನೆಯನ್ನು ನಿರ್ದಿಷ್ಟವಾಗಿ ನಮ್ಮನ್ನು ಉದ್ದೇಶಿಸಲಿಲ್ಲ ಅನ್ನೋ ಒಂದು ಹೆಸಿಟೇಷನ್ ಅಥವಾ ಒಂಥರ ಆ ರೀತಿ ನಾವು ಮಧ್ಯಪ್ರವೇಶಿಸೋದು ಸರಿ ಇಲ್ಲ, ಯಾಕಂದ್ರೆ ನಮ್ಮನ್ನು ಕರೆದಿಲ್ವಲ್ಲ ಅಂದ್ಬಿಟ್ಟು ಅವರು ಬರಲಿಲ್ಲ. ಸೊ ಭಗವಂತನಿಗೆ ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ಭಗವಂತನಿಗೆ ಕೂಡ ಒಂದು ರೂಪ ಅಪಮಾನ ಆಗೋಯ್ತೋ ಎಲ್ಲೋ ಅನ್ನೋ ಒಂದು ಸಂಕೋಚ ಅವರಿಗೆ ದೇವತೆಗಳಿಗೆ ಉಂಟಾಗುತ್ತೆ. ಅಪರಾಧ ಪೂರ್ಣ ನಾವು ಮಾಡಿದ್ದ ಅಪರಾಧ ಆಗೋಯ್ತೋ ಏನೋ ಅಂದ್ಬಿಟ್ಟು. ಅದಕ್ಕಂದ್ರೆ ಭಕ್ತನಿಗೆ ತೊಂದರೆ ಆದಾಗ ತಕ್ಷಣ ಸಹಾಯ ಮಾಡುವುದು ದೇವತೆಗಳ ಕರ್ತವ್ಯ. ತಕ್ಷಣ ಸಹಾಯ ಮಾಡೋದು ದೇವತೆಗಳ ಕರ್ತವ್ಯ. ಆದ್ರೆ ಅವ್ರು ಮಾಡ್ಲೇ ಇಲ್ಲ ಅಂದ್ರೆ ಅದು ಕರ್ತವ್ಯ ಲೋಪ ಆಗುತ್ತೆ. ಯಾಕಂದ್ರೆ ಈ ದೇವತೆಗಳನ್ನ ಏನಕ್ಕೆ ಇಟ್ಟದ್ದು ಭಗವಂತ, ಭಕ್ತರನ್ನು ನೋಡ್ಕೊಳ್ಳಿಕ್ಕೆ, ತನ್ನ ಭಕ್ತರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ಕೂಡ ಈ ದೇವತೆಗಳ ಕರ್ತವ್ಯಗಳಿದ್ದಾವೆ. ಅವ್ರು ಮಾಡ್ಲಿಲ್ಲ, ಅದರಿಂದ ಅವ್ರಿಗೆ ಕೂಡ ಮನಸ್ಸಿನಲ್ಲಿ ಎಲ್ಲೋ ಒಂದು ಚಿಂತೆ ಇರುತ್ತೆ, ತಪ್ಪು ಮಾಡ್ಬಿಟ್ವಿ ನಾವು ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ರು.
ನಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಇರ್ಲಿಲ್ಲ ಇದು, ಅದಕ್ಕೆ ನಾವು ಮಾಡ್ಲಿಲ್ಲ ಅಂತ ಅವರು ಒಂದು ವಿಚಾರ. ಸೊ ಈಗ ಯಾರೋ ಹೇಳ್ತಾ ಇದ್ರು, ಯಾರೋ ಪೊಲೀಸ್ ಅವನು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಕಳ್ಳನು. ಅವನು ಒಂದು ಸ್ವಲ್ಪ ದೂರ ಆದ್ಮೇಲೆ ಆಮೇಲೆ ಕಳ್ಳ ತಿರುಗಿ ನೋಡ್ತಾನೆ, ಪೊಲೀಸರು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಮುಂದೆ ಬರ್ತಾ ಇಲ್ಲ. ಅವನು ಹೇಳ್ತಾನಂತೆ, ಇಲ್ಲಪ್ಪ ನಮ್ದು ಡಿಸ್ಟ್ರಿಕ್ಟ್ ಬಾರ್ಡರ್ ಆಗೋಯ್ತು ಇಲ್ಲಿಗೆ, ಅಲ್ಲಿಂದ ನಿನ್ ಮುಂದಕ್ಕೆ ಏನಾರು ಮಾಡ್ಕೊ ಹೋಗು ಅಂದ್ಬಿಟ್ಟು. ಸೊ ಹಾಗೆ ಈ ದೇವತೆಗಳು ಏನ್ ಮಾಡಿದ್ರು, ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇಲ್ಲ ಅದು. ಸೊ ಅದರಿಂದ ಭಕ್ತನ ಸಂಕಷ್ಟದ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅವರು. ನಮ್ಮ ಅಧಿಕಾರದಲ್ಲಿ ಇಲ್ಲ ಅಂದ್ರೆ ನಮ್ಮನ್ನ ಕರೆದಿಲ್ಲ, ನಮ್ಮ ಅಧಿಕಾರದಲ್ಲಿ ಇಲ್ಲ ಅಷ್ಟೇ. ಸೊ ಅದರಿಂದ ಗಜೇಂದ್ರ ಏನ್ ಮಾಡ್ತಾನೆ, ಮೊದಲೇ ನಿರ್ವಿಶೇಷಂ, ಯಾವುದೇ ವಿಶೇಷಣವಿಲ್ಲದ ಪರಮ ಸತ್ಯಕ್ಕೆ ಅವನು ಪ್ರಾರ್ಥನೆಯನ್ನು ಮಾಡಿರ್ತಾನೆ. ಸೊ ಅದರಿಂದ ಗಜೇಂದ್ರ ತಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸನು ಎಂದು ಭಾವಿಸಿ ದೇವತೆಗಳು ಕೂಡ ಒಂದರ ಜೊತೆ ಅಪಮಾನ ಆದಂಗ ಆಗುತ್ತೆ. ಸೊ ದೇವತೆಗಳಿಗೂ ಕೂಡ ಅಹಂಕಾರ ಇದೆಯಲ್ಲ, ಅವ್ರಿಗೂ ಕೂಡ ಅಪಮಾನ ಅನ್ಸ್ಬಿಡುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಅವ್ರು ಬರೋದೇ ಇಲ್ಲ. ಕೊನೆಗೆ ಭಗವಂತನ ಏನ್ ಮಾಡ್ತಾನೆ, ಪೂರ್ಣ ಸಿದ್ಧತೆಯಂಗೆ ಬರ್ತಾನೆ. ಭಗವಂತ ಶ್ರೀಹರಿಯ ಭಕ್ತನ ದುಃಖವನ್ನು ಸಹಿಸಲಾಗದೆ ತನ್ನ ಇಚ್ಛೆಯಂತೆ ಸಂಪೂರ್ಣ ಫುಲ್ ಸ್ಪೀಡಲ್ಲಿ ಪೂರ್ಣ ಒಂದು ಎಲ್ಲ ಆಯುಧಗಳಿಂದ ಬರ್ತಾ ಇದ್ದಾನೆ. ಚಕ್ರಾಯುಧವನ್ನು ಹಿಡ್ಕೊಂಡಿದ್ದಾನೆ, ಗದೆಯನ್ನು ಹಿಡ್ಕೊಂಡಿದ್ದಾನೆ, ಎಲ್ಲವನ್ನು ಹಿಡ್ಕೊಂಡು ಮನಸ್ಸಿನ ಅಂದ್ರೆ ಗರುಡನ ವೇಗದಲ್ಲಿ, ಗರುಡನಿಗಿಂತ ವೇಗವಾಗಿ ಯಾವುದೂ ಹೋಗುದಿಲ್ಲ ಈ ಜಗತ್ತಿನಲ್ಲಿ, ಈ ಸೃಷ್ಟಿಯಲ್ಲಿ. ಆ ಗರುಡನ ವೇಗದಲ್ಲಿ ಆಸೀನಾಗಿ ಬಂದು ಶತ್ರುವನ್ನು ಸಂಹರಿಸಿ ಅವನು ಸಂಪೂರ್ಣವಾಗಿ ಸಿದ್ಧನಾಗಿದ್ದಾನೆ. ಶಕ್ತಿಯನ್ನು ಸಂಪರ್ಕಿಸಿ ಎಲ್ಲ ಆಯುಧಗಳ ಮೂಲಕವಾಗಿ ಆಯುಧಗಳ ಜೊತೆಯಲ್ಲಿ ಬಂದಿದ್ದಾನೆ. ಜೊತೆಗೆ ಭಕ್ತವತ್ಸಲನಾದ್ದರಿಂದ ಗಜೇಂದ್ರನ ಸ್ಥಿತಿ ತುಂಬಾ ಅಪಾಯಕಾರಿಯಾಗಿತ್ತಲ್ಲ, ಅದಕ್ಕೆ ವಿಳಂಬ ಮಾಡೋದು ಸರಿಯಿಲ್ಲ ಅಂದ್ಬಿಟ್ಟು ಅತ್ಯಂತ ವೇಗವಾಗಿ ಬರ್ತಾನೆ. ಸೊ ಅದೇ ರೀತಿ ಹರಿ ಪ್ರತ್ಯಕ್ಷನಾದಾಗ ದೇವತೆಗಳು ಕೂಡ ಬರ್ತಾರೆ. ಒಂದು ರೀತಿಯಾಗಿ ಅವರು ತಮ್ಮ ಅಪರಾಧಕ್ಕೆ ಕ್ಷಮೆಯನ್ನು ಬೇಡ್ತಾ ಇದ್ದಾರೆ, ಒಂದು ಇಂಡೈರೆಕ್ಟ್ ಆಗಿ. ಸೊ ಕ್ಷಮಿಸುವಂತೆ ಹರಿಗೆ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ದೇವತೆಗಳು ಕೂಡ ಗಜೇಂದ್ರನ ಮೇಲೆ ಕೋಪಗೊಂಡಿರ್ಲಿಲ್ಲ, ಆದ್ರೆ ಅವರ ಉದ್ದೇಶ ಏನಿದ್ರು ನಮ್ಮ ಕರ್ತವ್ಯ ನಾವು ಮಾಡ್ಲಿಲ್ವಲ್ಲ ಎನ್ನುವ ಒಂದು ಮನಸ್ಸಿನಲ್ಲಿ ಅವ್ರಿಗಿತ್ತು. ಸೊ ಆದ್ರಿಂದ ಇಲ್ಲಿ ಮಾಡ್ಬೇಕಾಗಿರೋದು ಅಂದ್ರೆ ಹರಿ ತೃಪ್ತನಾದ್ರೆ ಎಲ್ಲರೂ ತೃಪ್ತರಾಗ್ತಾರೆ. ಅದರಿಂದ ಹರಿಯ ತೃಪ್ತಿಗಾಗಿ ನಾವು ಭಕ್ತನನ್ನು ಬಚಾವ್ ಮಾಡಬಹುದಾಗಿತ್ತು ಅಂತ ಅವರಿಗೆ ಮನಸ್ಸಿನಲ್ಲಿ ಅನ್ಕೋತಾ ಇದ್ದಾರೆ. ಸೊ ನಾವು ತಾತ್ಪರ್ಯ ಏನು ಅಂದ್ರೆ, ಪರಮ ಸತ್ಯದ ಕಡೆಗೆ ಭಕ್ತನು ಯಾವಾಗಲೂ ಶರಣಾಗತನಾದ್ರೆ ಎಂತ ಸನ್ನಿವೇಶದಲ್ಲಾದ್ರೂ ಆಗ್ಲಿ ಅದು ಅತ್ಯಂತ ಪರಿಣಾಮಕಾರಿಯಾದ ಅದು ಮಾರ್ಗ. ಸೊ ಯಾವುದೇ ಮಧ್ಯವರ್ತಿಗಳ ಮೂಲಕ ನಾವು ಹೋಗದೆ ನೇರವಾಗಿ ಮೂಲವನ್ನು ಅಂದ್ರೆ ಮರದ ಬೇರನ್ನು ಆರಾಧಿಸಿದಾಗ ಪರಮಪ್ರಭು ಕ್ಷಣಾರ್ಧದಲ್ಲಿ ಪ್ರತಿಕ್ರಿಯಿಸ್ತಾನೆ ಮತ್ತು ಭಕ್ತನಿಗೆ ಬೇಕಾದ ರಕ್ಷಣೆಯನ್ನು ಕೊಟ್ಟು ಕಾಪಾಡ್ತಾನೆ ಭಗವಂತ. ಸೊ ಈ ರೀತಿಯಾಗಿ ಗಜೇಂದ್ರನ ಪ್ರಾರ್ಥನೆಗಳು ಮುಗಿದ ತಕ್ಷಣನೇ ಭಕ್ತನ ಮೊರೆಯನ್ನು ಕೇಳಿ ಶ್ರೀಹರಿ ತಕ್ಷಣವೇ ಅಲ್ಲಿ ಗಜೇಂದ್ರನ ಮುಂದೆ ಬಂದು ನಿಂತ್ಕೊಳ್ತಾನೆ. ಯಾರಿಗಾರು ಏನಾರು ಹೇಳಲಿಕ್ಕಿದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರು ಇದ್ದೀರಾ? ಎಲ್ರಿ? ಸೊ ಯಾರಿಗಾರು ಏನಾರು ಹೇಳಲಿಕ್ಕಿದೆಯಾ? ಸೊ ಇನ್ನು 2 ಶ್ಲೋಕ ಉಳ್ಕೊಂಡಿದೆ. ಸೊ ಮುಂದಿನ ವಾರ ಮುಗಿಸ್ಬೇಡ ಗಜೇಂದ್ರನ ಪ್ರಾರ್ಥನೆಗಳನ್ನು. ಆಮೇಲೆ ಗಜೇಂದ್ರನ ಪ್ರಾರ್ಥನೆಗಳು ಆಯ್ತು ಇವಾಗ. ಸೊ ಗಜೇಂದ್ರನ ಪ್ರಾರ್ಥನೆಗಳಿಗೆ ಪ್ರತಿಫಲ ಏನ್ ಸಿಗ್ತಾ ಇದೆ ಅನ್ನೋದು ಮೊದಲನೇದಾಗಿ ಹರಿ ಪ್ರತ್ಯಕ್ಷನಾಗಿದ್ದಾನೆ. ಸೊ ಕೊನೆಗೆ ಏನಾಗುತ್ತೆ, ಸೊ ಈಗೊಂದು ಬರೀ ಅನುವಾದ ಓದ್ಬಿಡೋಣ ಇವತ್ತು, ಆಮೇಲೆ ಕ್ಲೋಸ್ ಮಾಡೋಣ. ಸೊ 4 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ, ಅವ್ರಿಗೂ ಲಿಂಕ್ ಬೇಕು. ಸೊ ಅನುವಾದ 31ನೇ ಶ್ಲೋಕ. ನೀರಿನಲ್ಲಿದ್ದ ಮೊಸಳೆಯ ಬಿಗಿ ಹಿಡಿತಕ್ಕೆ ಸಿಕ್ಕಿಕೊಂಡಿದ್ದ ಗಜೇಂದ್ರನಿಗೆ ತೀವ್ರವಾದ ನೋವಾಗುತ್ತಿತ್ತು. ಆದರೆ ಚಕ್ರಧಾರಿಯಾಗಿ ಗರುಡನ ಬೆನ್ನೇರಿ ಆಕಾಶದಲ್ಲಿ ಬರುತ್ತಿದ್ದ ನಾರಾಯಣನ ನೋಡುತ್ತಲೇ ಅವನು ತನ್ನ ಸೊಂಡಿಲಿನಿಂದ ಒಂದು ಕಮಲ ಪುಷ್ಪವನ್ನು ಕೂಡಲೇ ಎತ್ತಿಕೊಂಡು ಅತೀವ ನೋವಿನಲ್ಲಿಯೂ ಕೂಡ ಕಷ್ಟದಿಂದ ಹೀಗೆ ನುಡಿದನು: ಹೇ ನನ್ನ ಪ್ರಭುವೇ, ನಾರಾಯಣನೇ, ಬ್ರಹ್ಮಾಂಡ ನಾಯಕನೇ, ದೇವೋತ್ತಮ ಪರಮಪುರುಷನೇ, ನಿನಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ನಂತರ ಕೊನೆಯ ಶ್ಲೋಕ ಅನುವಾದ. ಅನಂತರ ಗಜೇಂದ್ರನು ಅಂತಹ ಕಷ್ಟಕರ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ಅಜನಾದ ದೇವೋತ್ತಮ ಪರಮಪುರುಷ ಹರಿಯು ಅವ್ಯಾಜ ಕರುಣೆಯಿಂದ ಕೂಡಲೇ ಗರುಡನ ಬನಿಂದ ಕೆಳಗಿಳಿದನು. ಆನೆಗಳ ರಾಜನನ್ನು ಮೊಸಳೆಯೊಡನೆ ನೀರಿನಿಂದ ಹೊರಗಿಳಿದನು. ಅನಂತರ ಸಕಲ ದೇವತೆಗಳ ಸಮ್ಮುಖದಲ್ಲಿ ಅವರು ನೋಡುತ್ತಿರುವಾಗಲೇ ಭಗವಂತನು ತನ್ನ ಚಕ್ರದಿಂದ ಮೊಸಳೆಯ ಮುಖವನ್ನು ಅದರ ದೇಹದಿಂದ ಕತ್ತರಿಸಿದನು. ಈ ರೀತಿಯಲ್ಲಿ ಆನೆಗಳ ರಾಜನಾದ ಗಜೇಂದ್ರನನ್ನು ಅವನು ಸಂರಕ್ಷಿಸಿದನು.
ಈ 2 ಶ್ಲೋಕವನ್ನು ನಾವು ಮುಂದಿನ ವಾರ ನೋಡೋಣ. ಸೊ ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ ಎಲ್ಲರೂ ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಧನ್ಯವಾದಗಳು ಪ್ರಭು. ಧನ್ಯವಾದಗಳು ಪ್ರಭುಜಿ.